ಮದನ್ಮೋಹನ ರಾಧಾ ಮದನ್ಮೋಹನ ರಾಧೆ ಜಯ ಗೌರನಿತಾಯ್ ಜಯ ಗೌರನಿತಾಯ್ ಗೌರನಿತಾಯ್ ಜಯ ಗೌರನಿತಾಯ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್ ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್ हरि बोल निताय गौरंग हरि बोल हरि नाम संकीर्तन की जय शिला प्रभुपाद की जय शिला गुरुदेव की जय अनंत कोटि वैष्णव भक्तवृंद की जय निताय गौर सीतानाथ प्रेमानंदे हरि हरि बोल हरे कृष्ण माताजी ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಟಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 11 ಶ್ಲೋಕ 24ರಿಂದ. ಹೌದು 24 ಅಲ್ಲ ಮಾತಾಜಿ? ಹೌದು ಹೌದು ಪ್ರಭುಜಿ. ಹಾ ಮಾತಾಜಿ 24. ನ ಚೈತೆ ಪುತ್ರಕ ಭ್ರಾತುರ್ ನ ಚೈತೆ ಪುತ್ರಕ ಭ್ರಾತುಃ. ನ ಚೈತೆ ಪುತ್ರಕ ಭ್ರಾತು ನ ಚೈತೆ ಪುತ್ರಕ ಭ್ರಾತುಃ. ಅಂತಾರೋ ಧನಧಾನುಗಾಃ. ಅಂತಾರೋ ಧನದಾನುಗಾಃ. ಅಂತಾರೋ ಧನದಾನುಗಾಃ. ಅಂತಾರೋ ಧನದಾನುಗಾಃ. ವಿಸರ್ಗ ದಾನಯೋಸ್ತಾತ. ವಿಸರ್ಗಾದಾನಯೋಸ್ತಾತ. ಪುಂಸೋ ದೈವಂ ಹಿ ಕಾರಣಂ. ಪುಂಸೋ ದೈವಂ ಹಿ ಕಾರಣಂ. ಪುಂಸೋ ದೈವಂ ಹಿ ಕಾರಣಂ. ಪುಂಸೋ ದೈವಂ ಹಿ ಕಾರಣಂ. ನ ಚೈತೆ ಪುತ್ರಕ ಭ್ರಾತು. ನ ಚೈತೆ ಪುತ್ರಕ ಭ್ರಾತು. ಅಂತಾರೋ ಧನಧಾನುಗಾ. ವಿಸರ್ಗಾದಾನಯೋ ಸ್ತಾತ. ಪುಂಸೋ ದೈವಂ ಹಿ ಕಾರಣಂ. ನ ಚೈತೆ ಪುತ್ರಕ ಭ್ರಾತುಃ. ಹಂತಾರೋ ಧನದಾನುಗಾಃ. ವಿಸರ್ಗಾದಾನಯೋಸ್ತಾತ. ಪುಂಸೋ ದೈವಂ ಹಿ ಕಾರಣಂ. ಒಬ್ಬರಾದ್ಮೇಲೆ ಒಬ್ಬರು ಓದಿ ಶ್ಲೋಕ.
हरे कृष्णा। न चैते पुत्र का भ्रातुः हन्तारो धनदानुगाः विसर्गादानयोस्ताता पुंसो दैवं हि कारणम्। हरे कृष्णा। हरे कृष्ण। पुत्रक भातुः अंतरो धनद अनुगः विसर्ग अदानयो तात पुंसो दैवं हि कारणम्। हरे कृष्ण प्रभु जी। हरे कृष्ण प्रभु। पुत्र का भ्रातुः अंतारो धनदानुगाः विसर्गादानयोस्तात पुंसो दैव हि कारणम्। हरे कृष्ण। हरे कृष्ण। ಶ್ಲೋಕ 24. ನ ಚೈತೆ ಪುತ್ರಕ ಭಾತೃಃ ಅಂತಾರೋ ಧನದಾನುಗಾಃ ವಿಸರ್ಗಾದಾನಯೋಸ್ತಾತ ಪುಂಸೋ ದೈವಮಿ ಕಾರಣಂ. ಹರೇ ಕೃಷ್ಣ ಪ್ರಭುಜಿ. न चैते पुत्रका भ्रातुः अंतारो धनदानुगाः विसर्गादानयोस्ताता पुंसो दैवं हि कारणम्। हरे कृष्ण हरे प्रभु जी। कृष्ण प्रभु जी। न चैते पुत्र का भ्रातुः हन्तारो धनुधानुगाः विसर्गादानयोस्ताता पुंसो दैवं हि कारणम्. ಧನ್ಯವಾದಗಳು ಪ್ರಭುಜಿ. ಹರೇ हरे ಕೃಷ್ಣ. कृष्ण प्रभु जी। न चैते पुत्रक भ्रातुः हन्तारो धनदानुगाः विसर्गादानयोस्ताता पुंसो दैवं हि कारणम्। धन्यवाद गुरु जी। हरे कृष्ण। हरे कृष्ण प्रभु। न चैते पुत्र का भ्रातो अंतारो धनदानुगा विसर्गादानयोगस्तात् पुंसो दैव हि कारणम्। हरे कृष्ण प्रभु जी। न चैते पुत्रकः भ्रातुः हन्तारो धनदानुगाः विसर्गादानयोस्ताता पुंसो दैवं हि कारणं। ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. हरे कृष्ण। न चैते पुत्रक भ्रातुः अंतारो धनदानुगाः विसर्गादानयोस्ताता पुंसो दैवं हि कारणम्। हरे ಪುತ್ರಕ ಭ್ರಾತುಃ ಅಂತಾರೋ ಧನದಾನುಗಾಃ ವಿಸರ್ಗಾದಾನಯೋಸ್ತಾತಾ ಪುಂಸೋ ಹರೇ ಕೃಷ್ಣ. ನ ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. ಸ ಕೂಡ. ಚ ಕೂಡ. ಏತೆ ಇವರೆಲ್ಲರೂ. ಏತೆ ಇವರೆಲ್ಲರೂ. ಪುತ್ರಕ ಎಲೈ ನನ್ನ ಪ್ರಿಯ ಪುತ್ರನೇ. ಪುತ್ರಕ ಎಲೈ ನನ್ನ ಪ್ರಿಯ ಪುತ್ರನೇ. ಭ್ರಾತು ನಿನ್ನ ತಮ್ಮನ. ಭ್ರಾತು ನಿನ್ನ ತಮ್ಮನ. ಅಂತಾರ ಕೊಲೆಗಾರರು. ಅಂತಾರ ಕೊಲೆಗಾರರು. ಧನದ ಕುಬೇರನ. ಪುತ್ರಧನ ಎಲೈ ಅನುಗ ಅನುಚರರು. ವಿಸರ್ಗ ಹುಟ್ಟು. ವಿಸರ್ಗ ಹುಟ್ಟು. ಆದನಾಯೋ ಸಾವು ಇವುಗಳಿಗೆ. ಆದನಾಯೋ ಸಾವು ಇವುಗಳಿಗೆ. ತಾತ ನನ್ನ ಪ್ರಿಯ ಪುತ್ರನೇ. ತಾತ ನನ್ನ ಪ್ರಿಯ ಪುತ್ರನೇ. ಪುಂಸಃ ಜೀವಿಯ. ಪುಂಸಃ ಜೀವ್ಯ. ದೈವಂ ಪರಮೋನ್ನತನು. ದೈವಂ ಪರಮೋನ್ನತನು. ನಿಶ್ಚಯವಾಗಿಯೂ. ನಿಶ್ಚಯವಾಗಿಯೂ. ಕಾರಣಂ ಕಾರಣನು. ಕಾರಣನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರೀತಿಯ ಪುತ್ರನೇ, ಕುಬೇರನ ಅನುಚರರಾದ ಆ ಯಕ್ಷರು ವಾಸ್ತವವಾಗಿ ನಿನ್ನ ತಮ್ಮನನ್ನು ಕೊಂದವರಲ್ಲ. ಪ್ರತಿಯೊಬ್ಬ ಜೀವಿಯ ಜನನ ಮರಣಗಳನ್ನು ಪರಮಪ್ರಭುವೇ ಉಂಟು ಮಾಡುತ್ತಾನೆ. ಅವನೇ ಎಲ್ಲ ಕಾರಣಗಳ ಕಾರಣ. ನನ್ನ ಪ್ರೀತಿಯ ಪುತ್ರನೇ, ಕುಬೇರನ ಅನುಚರರಾದ ಆ ಯಕ್ಷರು
ವಾಸ್ತವವಾಗಿ ನಿನ್ನ ತಮ್ಮನನ್ನು ವಾಸ್ತವವಾಗಿ ನಿನ್ನ ನಿನ್ನ ತಮ್ಮನನ್ನು ತಮ್ಮನನ್ನು ಕೊಂದವರಲ್ಲ. ಕೊಂದವರಲ್ಲ. ಪ್ರತಿಯೊಬ್ಬ ಜೀವಿಯ ಜನನ ಮರಣಗಳನ್ನು ಪ್ರತಿಯೊಬ್ಬ ಜೀವಿಯ ಜನನ ಮರಣಗಳನ್ನು ಮರಣಗಳನ್ನು ಪರಮ ಪ್ರಭುವೇ ಉಂಟು ಮಾಡುತ್ತಾನೆ. ಪರಮಪ್ರಭುವೇ ಉಂಟು ಮಾಡುತ್ತಾನೆ. ಅವನೇ ಎಲ್ಲ ಕಾರಣಗಳ ಕಾರಣ. ಅವನೇ ಎಲ್ಲ ಕಾರಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಓದೋಣ. 25. ಸಯೇವ ವಿಶ್ವಂ ಸೃಜತಿ ಸಾಯೇವ ವಿಶ್ವಂ ಸೃಜತಿ ಏವಾವತಿ ಹಂತಿ ಚ ಸಾಯೇವ ವಿಶ್ವಂ ಸೃಜತಿ ಸಾಯೇವತಿ ತಥಾಪಿ ಅನಂಕಾಹಾರಂ ಅತಾಪಿ ಅನಂಕಾರಂ ಅತಾಪಿ ಅನಹಂಕಾರಾನ್ ಅತಾಪಿ ನಾಜ್ಯತೆ ಗುಣಕರ್ಮಭಿಃ ನಾಜ್ಯತೆ ನಾಜ್ಯತೆ ಗುಣಕರ್ಮಭಿಃ ನಾಜ್ಯತೆ ತಯೇವ ವಿಶ್ವಂ ಸೃಜತಿ ತಯೇವಾವತಿ ಹಂತಿ ಚ ಸ ಏವ ಅವತಿ ಹಂತಿ ಚ ಅತಾಪಿ ಅನಹಂಕಾರಂ ಅನಹಂಕಾರಾನ್ ನಾಜ್ಯತೆ ಗುಣಕರ್ಮಭಿಃ ಸಹ ಅವನು ಏವ ನಿಶ್ಚಯವಾಗಿಯೂ ವಿಶ್ವಂ ವಿಶ್ವವನ್ನು ಸೃಜತಿ ಸೃಷ್ಟಿಸುತ್ತಾನೆ. ಸಹ ಅವನು ಏವ ನಿಶ್ಚಯವಾಗಿಯೂ ಅವತಿ ಕಾಪಾಡುತ್ತಾನೆ. ಹಂತಿ ನಾಶ ಮಾಡುತ್ತಾನೆ. ಚ ಕೂಡ ಅತ ಅಪಿ ಅದಲ್ಲದೆ ಹಿ ನಿಶ್ಚಯವಾಗಿಯೂ ಅನಹಂಕಾರಾತ್ ಅಹಂಕಾರವಿಲ್ಲದ್ದರಿಂದ ನ ಅಜ್ಯತೆ ಸಿಲುಕಿಕೊಳ್ಳುವುದಿಲ್ಲ. ಗುಣ ಪ್ರಕೃತಿ ಗುಣಗಳು ಕರ್ಮಭಿಹಿ ಮತ್ತು ಕರ್ಮಗಳಿಂದ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜಯ. ದೇವೋತ್ತಮ ಪರಮಪುರುಷನು ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಕಾಲಕ್ರಮದಲ್ಲಿ ಸಂಹರಿಸುತ್ತಾನೆ. ಆದರೆ ಅಂತಹ ಕಾರ್ಯಗಳಿಗೆಲ್ಲ ಅತೀತನಾಗಿರುವುದರಿಂದ ಆ ಕೆಲಸದಲ್ಲಿ ಆತನು ಎಂದೂ ಅಹಂಕಾರದಿಂದಾಗಲಿ ಭೌತಿಕ ಪ್ರಕೃತಿಯ ಗುಣಗಳಿಂದಾಗಲಿ ಲಿಪ್ತನಾಗುವುದಿಲ್ಲ. ದೇವೋತ್ತಮ ಪರಮಪುರುಷನು ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಕಾಲಕ್ರಮದಲ್ಲಿ ಸಂಹರಿಸುತ್ತಾನೆ. ಆದರೆ ಅಂತಹ ಕಾರ್ಯಗಳಿಗೆಲ್ಲ ಅತೀತನಾಗಿರುವುದರಿಂದ ಆ ಕೆಲಸದಲ್ಲಿ ಆತನು ಎಂದೂ ಅಹಂಕಾರದಿಂದಾಗಲಿ ಭೌತಿಕ ಪ್ರಕೃತಿಯ ಗುಣಗಳಿಂದಾಗಲಿ ಲಿಪ್ತನಾಗುವುದಿಲ್ಲ. ಮಾನಸ ರಮೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಹರೇ ಕೃಷ್ಣ ಮಾತಾಜಿ ನೆಟ್ವರ್ಕ್ ಸರಿ ಇಲ್ಲವಾ ಅಂತ ಹೇಳಿ ಕೇಳುದಿಲ್ಲ ಸರಿಯಾಗಿ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ KS. ಮಧುಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ಅನಹಂಕಾರ ಎಂಬ ಪದಕ್ಕೆ ಅಹಂಭಾವ ರಹಿತನೆಂದು ಅರ್ಥ. ಬದ್ಧಾತ್ಮನಿಗೆ ಅಹಂಕಾರವಿದೆ. ಅವನು ತನ್ನ ಕರ್ಮದ ಫಲವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಬೇರೆ ಬೇರೆ ಪ್ರಕಾರದ ದೇಹಗಳನ್ನು ಪಡೆಯುತ್ತಾನೆ. ಕೆಲವು ಸಲ ಅವನಿಗೆ ದೇವತೆಯ ದೇಹ ಸಿಗುತ್ತದೆ. ಆಗ ಆ ಶರೀರವೇ ತನ್ನ ನಿಜರೂಪವೆಂದು ಯೋಚಿಸುತ್ತಾನೆ. ಇದೇ ರೀತಿ ಅವನಿಗೆ ನಾಯಿಯ ಶರೀರ ಸಿಕ್ಕಿದಾಗ ಆ ಶರೀರ ತನ್ನ ಆತ್ಮವೆಂದು ಗ್ರಹಿಸುತ್ತಾನೆ. ಆದರೆ ದೇವೋತ್ತಮ ಪರಮಪುರುಷನಿಗೆ ಶರೀರ ಆತ್ಮಗಳ ಮಧ್ಯೆ ವಿಶೇಷವಿಲ್ಲ. ಆದ್ದರಿಂದ ಕೃಷ್ಣನನ್ನು ಸಾಧಾರಣ ಮಾನವನೆಂದು ಯಾವನೇ ತಿಳಿದುಕೊಂಡರೂ ಅವನಿಗೆ ಕೃಷ್ಣನ ಲೋಕಾತೀತ ಪ್ರಕೃತಿಯ ಜ್ಞಾನವಿಲ್ಲ. ಅಂತಹವನು ದೊಡ್ಡ ಮೂರ್ಖ ಎಂದು ಭಗವದ್ಗೀತೆಯು ಪ್ರಮಾಣೀಕರಿಸುತ್ತದೆ. ನಮಾನ್ ಕರ್ಮಾಣಿ ಲಿಂಪಂತಿ ಎಂದು ಭಗವಂತನು ಹೇಳುತ್ತಾನೆ. ತಾನು ಮಾಡಿದ ಯಾವುದೇ ಕಾರ್ಯದಿಂದ ಭಗವಂತನು ಲಿಪ್ತನಾಗುವುದಿಲ್ಲ. ಏಕೆಂದರೆ ಅವನೆಂದೂ ಪ್ರಕೃತಿಯ ಗುಣಗಳಿಂದ ಕಲುಷಿತನಾಗಿರುವುದಿಲ್ಲ. ನಮಗೆ ಭೌತಿಕ ಶರೀರವಿರುವುದೇ ನಮ್ಮನ್ನು ಪ್ರಕೃತಿಯ ಭೌತಿಕ ಗುಣಗಳು ಕಶ್ಮಲಗೊಳಿಸಿವೆ ಎಂದು ತೋರಿಸಿಕೊಡುತ್ತದೆ. ಅರ್ಜುನನಿಗೆ ಭಗವಂತನು, ನಿನಗೂ ನನಗೂ ಹಿಂದೆ ಅನೇಕಾನೇಕ ಜನ್ಮಗಳಾದವು, ಆದರೆ ನಾನು ಅವುಗಳನ್ನೆಲ್ಲ ತಿಳಿದಿದ್ದೇನೆ, ನೀನು ತಿಳಿದಿಲ್ಲ ಎಂದು ಹೇಳುತ್ತಾನೆ. ಜೀವಿ ಅಥವಾ ಬದ್ಧಾತ್ಮನಿಗೂ ಪರಮಾತ್ಮನಿಗೂ ಇರುವ ವ್ಯತ್ಯಾಸ ಇದೆ. ಪ್ರಭುಜಿ ಸ್ವಲ್ಪ ಮೇಲ್ ಮಾಡಬೇಕು. ಎಲ್ಲಿ ಹೋಯಿತು? ಪರಮಾತ್ಮ ದೇವೋತ್ತಮ ಪರಮ ಪುರುಷನಿಗೆ ಭೌತಿಕ ಶರೀರವಿಲ್ಲ. ಆದ್ದರಿಂದ ಅವನು ನೆರವೇರಿಸುವ ಯಾವ ಕಾರ್ಯದಿಂದಲೂ ಅವನು ಲಿಪ್ತನಾಗುವುದಿಲ್ಲ. ಕೃಷ್ಣನ ಶರೀರವು ಸತ್ವಗುಣದ ಸಾಂದ್ರತೆಯ ಪರಿಣಾಮವೆಂದು ಪರಿಗಣಿಸುವ ಅನೇಕ ಮಾಯವಾದಿ ದಾರ್ಶನಿಕರಿದ್ದಾರೆ. ಅವರು ಕೃಷ್ಣನ ಆತ್ಮವು ಕೃಷ್ಣನ ಶರೀರದಿಂದ ಬೇರೆ ಎಂದು ತಿಳಿಯುತ್ತಾರೆ. ವಾಸ್ತವ ಸ್ಥಿತಿ ಏನೆಂದರೆ, ಬದ್ಧಾತ್ಮನ ಶರೀರವು ಅವನಲ್ಲಿ ಹೆಚ್ಚಿನ ಸತ್ವಗುಣದ ರಾಶಿಯೇ ಇದ್ದರೂ ಕೇವಲ ಭೌತಿಕ. ಆದರೆ ಕೃಷ್ಣನ ದೇಹ ಎಂದೂ ಭೌತಿಕವಲ್ಲ, ಅದು ಲೋಕೋತ್ತರವಾದದ್ದು. ಕೃಷ್ಣನಲ್ಲಿ ಅಹಂಕಾರವಿಲ್ಲ, ಏಕೆಂದರೆ ಅವನು ಎಂದೂ ತನ್ನನ್ನು ಮಿಥ್ಯಾಭೂತವಾದ ತಾತ್ಕಾಲಿಕ ಶರೀರದಿಂದ ಅಭಿನ್ನನೆಂದು ಭಾವಿಸಿಲ್ಲ. ಅವನ ಶರೀರ ಯಾವಾಗಲೂ ನಿತ್ಯ. ಅವನು ಈ ಜಗತ್ತಿಗೆ ತನ್ನ ಮೂಲ ಆಧ್ಯಾತ್ಮಿಕ ಶರೀರದೊಡನೆ ಅವತರಿಸುತ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಪರಂಭಾವಂ ಎಂದು ವಿವರಿಸಲಾಗಿದೆ. ಪರಂಭಾವಂ ಮತ್ತು ದಿವ್ಯಂ ಎಂಬ ಪದಗಳು ಕೃಷ್ಣನ ವ್ಯಕ್ತಿತ್ವವನ್ನು ಅರಿತುಕೊಳ್ಳುವುದರಲ್ಲಿ ವಿಶೇಷವಾಗಿ ಅರ್ಥಪೂರ್ಣವಾಗಿವೆ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಚಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಅಧ್ಯಾಯ ಮುಂದುವರಿಸ್ತಾ ಇದ್ದಾರೆ. ಸ್ವಯಂಭೂಮನು ಧ್ರುವ ಮಹಾರಾಜರು ಯುದ್ಧವನ್ನು ನಿಲ್ಲಿಸಬೇಕು. ಸೊ ಅವ್ರಿಗೆ ಉಪದೇಶಿಸಿದ್ದಾರೆ. ಸೊ ಈಗ ಭಗವಂತನ ವಿಷಯವಾಗಿ ಅವ್ರು ಹೇಳ್ತಾ ಇರೋದು, ಕೊನೆಗೆ ಅಂತಿಮವಾಗಿ ಕಾರಣ ಭಗವಂತನೇ. ಸರ್ವ ಕಾರಣ ಅಂದ್ರೆ ಇಲ್ಲಿ ಹೌದು ನಮ್ಗೆ ಅನ್ಸುತ್ತೆ, ಇವಾಗ ಕಾರಣ ಇಲ್ಲಿ ಯಾರಿಲ್ಲ. ಇಲ್ಲಿ ಕಾರಣ ಈಗ ಉತ್ತಮನ ವಧೆ ಆಗಿದೆ. ಸೊ ಉತ್ತಮನದೇನೋ ಅಲ್ಲಿ ತಪ್ಪಿರ್ಲಿಲ್ಲ. ಅಲ್ಲಿ ಆ ಸನ್ನಿವೇಶದಲ್ಲಿ ಅವರು ಕ್ಷತ್ರಿಯರ ಧರ್ಮದ ಇದಾಗಿ ಅವ್ರು ಪಾಲಿಸುತ್ತಾ ಅವರು
ಅವ್ರು ಬೇಟೆಗೆ ಹೋಗಿದ್ದು, ಅಲ್ಲೂ ಒಂದು ತರಬೇತಿನೂ ಆಗುತ್ತೆ ಅವ್ರಿಗೆ, ಒಂದು ರೀತಿ ರೆಡಿನೆಸ್ ಅವರ ಇದಿರುತ್ತೆ. ನಂತರ ಅಲ್ಲೂ ಕೂಡ ಒಂದು ರಾಜರ ಅವರಿಗೆ ಒಂದು ಶಾಂತಿಯನ್ನು ಬರೆಸೋ ಒಂದು ಅವ್ರಿಗೆ ಒಂದು ಕರ್ತವ್ಯ ಇದೆ ಅವ್ರಿಗೆ. ಸೊ ಹಾಗೆ ಉತ್ತಮ ಹೋಗಿದ್ದು. ಸೊ ಉತ್ತಮದೇನು ತಪ್ಪಿಲ್ಲ ಅಲ್ಲಿ, ಈ ಸನ್ನಿವೇಶದಲ್ಲಿ ಏನು ತಪ್ಪಿಲ್ಲ ಅವರಲ್ಲಿ ಹೋದಾಗ. ಸೊ ಹಾಗಾಗಿ ಧ್ರುವ ಮಹಾರಾಜರು ಹೀಗೆ ಒಬ್ಬ ವ್ಯಕ್ತಿಗೆ ಏನು ಕಾರಣವಿಲ್ಲದೆ ಇವ್ರು ಕೊಂದರಲ್ಲ. ಯಾರು ಕೊಂದದ್ದು? ಯಕ್ಷರು ಕೊಂದದ್ದು. ಹಾಗಾಗಿ ಇವ್ರು ಕ್ರಮ ತಗೊಂಡಿದ್ದು ಅದು ಕೂಡ ತಪ್ಪಿಲ್ಲ. ಅವರು ಮಾಡಿದ್ದಕ್ಕೆ ಅದಕ್ಕೆ ಕೊಡ್ಬೇಕು, ಪ್ರತಿಕ್ರಿಯೆ ಕೊಡ್ಬೇಕು. ಅದು ರಾಜನ್ ಅದು ಹೊಣೆಗಾರಿಕೆ. ಸೊ ಅದೇ ಈಗ ಆದ್ರೆ ಈಗ ಏನ್ ನಡೀತಾ ಇದೆ, ಈಗ ಇವರು ಇಲ್ಲ ಎಷ್ಟೋ ರೀತಿಯಲ್ಲಿ ಅವ್ರಿಗೆ ತಿಳಿಸ್ತಾ ಈಗ ಹೇಳ್ತಾ ಇದ್ದಾರೆ, ನೀನು ಹೇಳ್ಬೋದು ಯಾರು ಕಾರಣರು ಅಂತ ಕೈ ತೋರಿಸ್ಬೋದು, ಅವ್ರ ಮೂಲಕ ಆಯ್ತು, ಯಾರು ಯಕ್ಷರ ಮೂಲಕ ಆಯ್ತು, ಸೊ ಅವರು ಕಾರಣರು ಇಲ್ಲ. ನಾವು ಯಾವಾಗ ಏನ್ ಹೇಳ್ತೀವಿ, ಏನಾದ್ರೂ ನಮಗೆ ಏನಾದ್ರು ಕಷ್ಟ ಬಂತಂದ್ರೆ ಮೊದಲಿಗೆ ನಾವು ನಮ್ಮ ಕೈನ ಬೆರಳ ಮೇಲೆ ಹಾಕ್ಬಿಡ್ತೇವೆ. ಇವರು ನೋಡಿ ಅದು ನಮ್ಮದು ಸ್ವಭಾವ ಅದು. ಆದ್ರೆ ಇಲ್ಲಿ ಮನು ಹೇಳ್ತಾ ಇದ್ರೆ ಇಲ್ಲ ನಚೈತೆ ಪುತ್ರಕ ಭ್ರಾತುಹು ಹಂತಾರೋ ಧನದಾನುಗ. ಸೊ ಹೇಳ್ತಾರೆ, ಇಲ್ಲ ಮಗನೇ, ನಿನ್ನ ತಮ್ಮನನ್ನು ಕೊಂದದ್ದು ಕಾರಣರು ಯಕ್ಷರ ಅಲ್ಲ, ಕುಬೇರ. ಧನದಾನುಗ ಅಂದ್ರೆ ಕೋಶಾಧಿಕಾರಿ. ಎಲ್ಲ ಒಂದೊಂದು ಇಲಾಖೆಗಳಿದೆ ಜಗತ್ತಿನಲ್ಲಿ. ಭಗವಂತ ನಮ್ಮ ಚಿಕ್ಕ ಊರಿಗೆ ನಮ್ಮ ಇದರಲ್ಲೇ ಒಂದು ಕಾರ್ಪೊರೇಷನ್ ಇದೆ. ಕಾರ್ಪೊರೇಷನ್ ಬೇರೆ ಬೇರೆ ಇಲಾಖೆಗಳಿದೆ. ಅಲ್ಲಿ ಈ ಟ್ಯಾಕ್ಸ್ ಕಟ್ಟಕ್ಕೆ ಇಲ್ಲೋಗಿ, ಆ ತೆರಿಗೆ ಕಟ್ಟಕ್ಕೆ ಅಲ್ಲೋಗಿ, ಇದು ಒಂದು ನಿಮ್ ಕೆಲಸ ಆಗ್ಬೇಕಾ, ನೀವು ಲೈಸೆನ್ಸ್ ಬೇಕಾ ನೀವು ಅಲ್ಲೋಗಿ, ಇನ್ನೊಂದು ಸೊ ಪ್ರತಿಯೊಂದು ಇಷ್ಟು ಡಿಟೇಲ್. ಸೊ ಚಿಕ್ಕ ನಮ್ಮ ಹಳ್ಳಿಯಲ್ಲೋ ನಮ್ಮ ನಗರದಲ್ಲೋ ನಮ್ಮ ಬೃಹತ್ ಮಹಾನಗರ ಪಾಲಿಕೆ ಏನೇನೋ ಇದೆ ಈ ದೇಶದಲ್ಲಿ, ಇದೆಲ್ಲ ಇರುವಾಗ ಹಾಗೆ ಕೂಡ ವಿಶ್ವದಲ್ಲೂ ಕೂಡ ಭಗವಂತನು ಆ ರೀತಿ ದೇವತೆಗಳ ಇದು ಮಾಡಿದ್ದಾರೆ. ಸೊ ಇದು ಧನದಾನುಗ ಅಂದ್ರೆ ಇವರು ಕುಬೇರ ಧನದ ಅವರು ಎಲ್ಲ ಕೋಶ ಎಲ್ಲ ಅಧಿಕಾರವನ್ನು ಅವರು ವಹಿಸ್ಕೊಂಡಿದ್ದಾರೆ. ಕೋಶಾಧಿಕಾರಿ, ಟ್ರೆಷರಿ, ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ ನಾವು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅಲ್ಲಿ ಅವರು ಗವರ್ನರ್ ಅಂತ ಒಬ್ರು ಇದ್ದಾರೆ. ಸೊ ಅವರು ಎಲ್ಲ ನಮ್ಮ ಇದರಲ್ಲಿ ನೋಟ್ ಎಲ್ಲ ಅವ್ರದ್ದು ಸಹಿ ಇರುತ್ತೆ. ಸೊ ಹೀಗೆ ಹೇಳ್ಬೋದು. ಎಲ್ಲ ಯಾರು ಪಡೆದಿರೋದು? ಕುಬೇರ. ಸೊ ಇವರು ಕುಬೇರರ ಅನುಯಾಯಿಗಳು. ಸೊ ಅವರು ಅನುಯಾಯಿಗಳು ಕೊಂದದ್ದು ಕರೆಕ್ಟ್, ಸರಿ, ಅದು ಎಲ್ಲ ಸಾಕ್ಷಿ ಇದೆ. ಆದರೂ ಕೂಡ ಎಲ್ಲ ಸಾಕ್ಷಿ ಇದ್ರು ಕೂಡ ಹೇಳ್ತಾ ಇದ್ದಾರೆ, ಇವ್ರು ಏನ್ ಹೇಳ್ತಾ ಇದ್ದಾರೆ, ಅವರೆಲ್ಲ ಕೊಂದದ್ದು, ಅವರ ಕಾರಣ ಅವ್ರಿಗೆ ಸಾವಿಗೆ ಕಾರಣ ಅವರಲ್ಲ. ನೋಡಿ ಎಷ್ಟು ಆಕ್ಚುಲಿ ಇದು ತುಂಬಾ ಆಧ್ಯಾತ್ಮಿಕ ಬೆಳವಣಿಗೆ ಆಗ್ಬೇಕು. ಅವಾಗ ನಮಗೆ ಈ ರೀತಿ ನಮಗೆ ಸಂಪೂರ್ಣ ಒಂದು ಬಿಗ್ ಪಿಕ್ಚರ್ ಸಿಗುತ್ತೆ. ನಮ್ಗೆ ಚಿಕ್ಕ ಪಿಕ್ಚರ್ ನಮ್ಗೆ ಹೇಗೆ ಹೇಳ್ತೇವೆ ಇದು ನಾವು ಕುದುರೆಗೆ ಮುಂದೆ ಓಡಿಸುವಾಗ ಏನ್ ಮಾಡ್ತೀವಿ, ಕುದುರೆಗೆ ಈ ಕಡೆ ಒಂದು ಕಟ್ತಾರೆ, ಈ ಕಡೆ ಒಂದು ಕಟ್ತಾರೆ. ಅದಕ್ಕೆ ನೋಡಿದೀವಲ್ಲ, ಕುದುರೆ ಅದು ಯಾಕಂದ್ರೆ ನೇರ ಹೋಗ್ಬೇಕದು. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಅದು ಆಚೆ ಇರ್ತೀವಿ, ಓಡುತ್ತೆ, ಈ ಕ್ಷೆ ಓಡುತ್ತೆ ಅಷ್ಟೇ. ಆಮೇಲೆ ನಾವು ಅದ್ರ ಮೇಲೆ ಕುತ್ಕೊಂಡು ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲ ಕಟ್ಬಿಡ್ತಾರೆ. ನಾವು ಬದ್ಧ ಜೀವಿಗಳು, ನಮಗೂ ಹಾಗೆ ನಮಗೆ ಈ ಕುರುಡು ನಮ್ಗೆ ಇಷ್ಟೇ ಕಾಣೋದು. ನಮಗೆ ಅದ್ರಿಂದ ಅಲ್ಲಿ ಏನಿದೆ, ಅದರಿಂದ ಏನಿದೆ ಕಾಣೋದಿಲ್ಲ. ಮುಂದೆ ಏನಿದೆ, ಮುಂದೆ ಕಾಣೋದಿಲ್ಲ. ಸೊ ನಾವು ಇದು ಕಾರಣ ನನಗೆ ಗೊತ್ತಾಗೋಯ್ತು, ನನಗೆ ಖಂಡಿತ ಗ್ಯಾರಂಟಿ. ನಾನು ಹೇಳಿಲ್ವ ನಾನು ಈ ವ್ಯಕ್ತಿ ಹೀಗೆ ಅಂತ, ಈ ವ್ಯಕ್ತಿ ಇದೀಗ ಅವ್ರದ್ದು ಬಯಲಾಯ್ತು. ಏನ್ ಬಯಲಾಯ್ತು? ನಮ್ಗೆ ಏನ್ ಗೊತ್ತು ಆ ವ್ಯಕ್ತಿಯ ಬಗ್ಗೆ? ಆ ವ್ಯಕ್ತಿ ಬಗ್ಗೆ ಎಷ್ಟು ದಿವಸದಿಂದ ಅವ್ರ ಜೊತೆಗಿದ್ದೇವೆ ನಾವು. ಇವಾಗ ಯಾರಾದ್ರೂ ಬಂದು ನಿಮ್ಗೆ ನಿಮ್ಮ ತುಂಬಾ ಆಪ್ತರ ಬಗ್ಗೆ ನಿಮ್ಗೆ ಏನೋ ಹೇಳಿದ್ರೆ ನಿಮಗೆ ಗೊತ್ತು ಆ ವ್ಯಕ್ತಿ ಏನು ಅಂತ. ಅವ್ರು ಇಲ್ಲ, ಆ ವ್ಯಕ್ತಿ ಏನ್ ಹೇಳ್ತಾರೆ ಒಂದ್ಸಲ. ಎನಿವೆ ಅದು ಇನ್ನೊಂದು ಸೈಡ್. ಸೊ ನಮಗೆ ಒಬ್ಬರ ವ್ಯಕ್ತಿ ಬಗ್ಗೆ ಅವ್ರಿಗೆ ಸಂಬಂಧ ಇದ್ದು ಗೊತ್ತಿದ್ದು ಯಾರಾದ್ರೂ ಈ 1000 ವಿಷಯ ಹೇಳ್ಬೋದು ಅವ್ರಿಗೆ, ನಮಗೆ ಅವ್ರ ವ್ಯಕ್ತಿ ಏನಂತ ಗೊತ್ತಿಲ್ಲ. ಸೊ ನಾವು ಅವ್ರನ್ನ ನಾವು ನಂಬೋದಿಲ್ಲ. ಸೊ ಅಂದ್ರೆ ಹಾಗೆ ಹೇಳಿದ್ದು ಏನಂದ್ರೆ, ನಾವು ತುಂಬಾ ಕುರುಡು ಬುದ್ಧಿಯಲ್ಲಿದ್ದೇವೆ. ನಾವು ವ್ಯಕ್ತಿನ ಕೆಲವು ಸಮಯದಿಂದ ನೋಡ್ತಾ ಇದ್ದೇವೆ. ನಾವು ನಮ್ಮ ಅಭಿಪ್ರಾಯಗಳು ಅದನ್ನ ಮಾಡ್ಕೊಂಡ್ಬಿಡ್ತೇವೆ. ಈ ವ್ಯಕ್ತಿ ಹೀಗೆ, ಈ ವ್ಯಕ್ತಿ ಹಾಗೆ ಅಂತ. ನಮ್ಗೆ ಏನ್ ಅನುಭವ ಇದೆ ಜೀವನದಲ್ಲಿ, ನಾವು ಹೇಗೆ ಅದೇ ಮೊನ್ನೆ ಉದಾಹರಣೆಗೆ ನೋಡ್ತಾ ಇದ್ವಲ್ಲ, ನಾವು ಏನು ಉದಾಹರಣೆ ಕೇಳ್ತಾ ಇದ್ವಿ. ಕುರುಡರು ಹೋಗಿ ಆನೆನ ಅವರು ಹೇಳೋದಂತೆ. ಆನೆ ಏನು ಅಂತ? ಆನೆ ಎಂತ ಪ್ರಾಣಿ, ಅದರ ತಲೆ ಎಷ್ಟು ದೊಡ್ಡದು, ಅದರ ಕಣ್ಣು ಹೇಗಿದೆ, ಅದರ ಮೂಗು ಹೇಗಿದೆ, ಅದರ ಸೊಂಡಲು ಹೇಗಿದೆ, ಅದರ ಕಿವಿ ಹೇಗಿದೆ, ಅದರ ಕಾಲುಗಳು ಹೇಗಿವೆ, ಅದರ ಬಾಲ ಹೇಗಿದೆ, ಏನ್ ಗೊತ್ತಾಗತ್ತೆ ಕುರುಡರು ಅವರು. ಸೊ ಮೊದಲು ನಾವು ಯಾವಾಗ ತಿಳ್ಕೊಂಡಿರ್ಬೇಕು, ನಾವು ಬದ್ಧಾತ್ಮರನ್ನ ತಿಳ್ಕೊಳ್ಬೇಕು, ನಾನು ಅಪರಿಪೂರ್ಣನು,
ನಾನು ನನ್ನ ಸ್ವಂತ ಅನುಭವ, ನನ್ನ ಸ್ವಂತ ಜ್ಞಾನ ಗ್ರಹಣೆ ಇದು ಪರಿಪೂರ್ಣ ಅಲ್ಲ. ಇದು ನಮಗೆ ಭೌತಿಕವಾಗಿ ನಮಗೆ ಇದು ಅಹಂಕಾರ. ನನಗೆ ಗೊತ್ತು, ನನಗೆಲ್ಲ ಗೊತ್ತು, ನಾನು ಇಷ್ಟು ಕಲ್ತ್ಬಿಟ್ಟಿದ್ದೇನೆ, ಸೊ ನನಗೆಲ್ಲ ಗೊತ್ತು. ಇಲ್ಲ ನಾನು ಇಷ್ಟು ಜನನ ನಾನು ಜೊತೆಗೆ ನಾನು ಓಡಾಡಿ ಮಾತಾಡ್ಬಿಟ್ಟಿದ್ದೇನೆ, ನನಗೆ ಗೊತ್ತು. ಏನು ಗೊತ್ತು ನಮಗೇನು ಗೊತ್ತಿಲ್ಲ, ನಮಗೆ ಜೀವನದಲ್ಲಿ ನಮಗೆ ಏನು ಗೊತ್ತಿಲ್ಲ. ಸೊ ಇಲ್ಲಿ ಅಂತ ವ್ಯಕ್ತಿ ಧ್ರುವ ಮಹಾರಾಜರು ಅವರು ಇಲ್ಲ, ಯಕ್ಷರೇ ಕಾರಣ, ನನ್ನ ತಮ್ಮನ್ನು ಕೊಂದದ್ದು ಅವರೇ. ಅವರು ಹೇಳ್ತಾ ಇದ್ರು, ಸ್ವಯಂಭೂಮನು ಹೇಳ್ತಾರೆ, ಇಲ್ಲ ಮಗನೇ, ಇಲ್ಲ ನನ್ನ ಪ್ರಿಯ ಪುತ್ರನೇ, ನನ್ನ ಪ್ರಿಯ ಮೊಮ್ಮಗನೇ, ಏನು ನನ್ನ ಪಳ್ಳಿ, ಇದು ಯಾರು ಏನೋ ನನ್ನ ಇದು ನೀವು ಕಾರಣ ಅವರ ಉತ್ತಮನಲ್ಲ, ಕಾರಣ ಪರಮಪುರುಷ, ದೇವೋತ್ತಮ ಪರಮಪುರುಷ. ವಿಸರ್ಗ ದಾನ ಯೋಸ್ತಾತ ಪುಂಸೋ ದೈವಂ ಹಿ ಕಾರಣಂ. ದೈವಂ ಹಿ ಕಾರಣಂ, ದೈವಂ ಎಲ್ಲದಕ್ಕೂ ಕಾರಣನಾದ ಭಗವಂತನೇ. ಸೊ ಭಗವಂತನ ಇಚ್ಛೆ ಇದೆ. ಈಗ ಅವನು ಯಾರು ಉತ್ತಮ ಸಾಯ್ಬೇಕು ಅಂತ. ಸೊ ಉತ್ತಮನ್ನು ಸಾಯ್ಬೇಕು ಅಂತಿದ್ರೆ ಅವರು ಯಕ್ಷರಿಂದ ಸಾಯ್ಬೇಕು, ಇಲ್ಲಾಂದ್ರೆ ಇನ್ನೊಂದೇನಾದ್ರು ರೋಗದಿಂದ ಸಾಯ್ಬೇಕು, ಇಲ್ಲಾಂದ್ರೆ ಏನಾದ್ರು ಅಪಘಾತದಿಂದ ಸಾಯ್ಬೇಕು. ಇಲ್ಲ, ಭಗವಂತನು ಒಬ್ಬರನ್ನ ಸಾಯಿಸ್ಬೇಕಂದ್ರೆ ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ. ಸೊ ಹೇಳ್ತಾರೆ, ಕೃಷ್ಣನ್ ಯಾರಾದ್ರೂ ರಕ್ಷಣೆ ಮಾಡ್ಬೇಕು ಅಂದ್ರೆ ಯಾರು ಕೂಡ ಅವರಿಗೇನು ಹಾನಿ ಮಾಡಕ್ಕಾಗಲ್ಲ. ಅದೇ ರೀತಿಯಲ್ಲಿ ಕೃಷ್ಣ ಯಾರನ್ನಾದ್ರೂ ಸಾಯಿಸ್ಬೇಕು, ಕೊಲ್ಬೇಕು ಅಂದ್ರೆ ಯಾರು ಕೂಡ ಏನು ಮಾಡಲ್ಲ. ನಾವು ಕೇಳ್ತೀವಲ್ಲ, ಯಾರು ಜಯದ್ರಥನಿಗೆ ಎಲ್ಲಾ ರೀತಿಯ ಇದು ಮಾಡಿದ್ರು. ಯಾರು ಮಾಡಿದ್ರು? ಈ ಕೌರವರು ಎಲ್ಲ ರಕ್ಷಣೆ ಮಾಡೋದಕ್ಕೆ. ಆಯ್ತಾ, ಅವ್ನು ರಕ್ಷಣೆ ಮಾಡಕ್ ಆಯ್ತಾ? ಅವನಿಗೆ ಆಗ್ಲಿಲ್ಲ, ಅವ್ರಿಗೆ ರಕ್ಷಣೆ ಮಾಡಕ್ ಆಗೋದಿಲ್ಲ. ಅದೇ ರೀತಿ ಈಗ ಪರೀಕ್ಷಿತ್ ಮಹಾರಾಜರೇ ಕೊಲ್ಬೇಕು ಅಂತ ಪ್ರಯತ್ನ ಪಟ್ಟಿರ್ಬೋದು, ಯಾರು ನಮ್ಮ ಅಶ್ವತ್ಥಾಮ, ಇದೆಲ್ಲ ಆಯ್ತಾ? ಇಲ್ಲ ಅರ್ಜುನ ಕೃಷ್ಣ ಶುದ್ಧ ಭಕ್ತರು, ಪ್ರಹ್ಲಾದ ಕೃಷ್ಣ ಶುದ್ಧ ಭಕ್ತರು, ಯಾರಿಗೇನ ಮಾಡಕ್ ಆಯ್ತಾ? ಆಗೋದಿಲ್ಲ. ಸೊ ಕಾರಣ ಎಲ್ಲದಕ್ಕೂ ಕೃಷ್ಣ. ಸೊ ಎನಿವೆ, ಸೊ ಇದು ನಾವು ಯಾವಾಗಲೂ ನಾವು ನಮ್ಮ ಒಂದು ವಿಶ್ವಾಸದಲ್ಲಿ, ನಮ್ಮ ನಂಬಿಕೆಯಲ್ಲಿ ನಾವು ಈ ಮನಸ್ಸಿನ ಇದನ್ನು ಚಂಚಲತೆ, ನಮ್ಮ ನಂಬಿಕೆಯನ್ನು ಬಿಡಬೇಕು. ನಾವು ಆಧ್ಯಾತ್ಮ ಜೀವನ ಅಂದ್ರೆ ನಮ್ಮ ಮನಸ್ಸಿನ ಏನು ನಮ್ಮ ಶತ್ರು ಅಂತ ನಾವು ಗುರುತಿಸ್ಬೇಕು. ಇದರ ಒಂದು ಅನಿಸಿಕೆ, ಇದನ್ನು ನಾವು ಅನ್ಕೊಳ್ಳೋ ನಮ್ಮ ಗ್ರಹಣೆಯಲ್ಲಿ ನಾವು ವಿಶ್ವಾಸನ ಬಿಡಬೇಕು, ಮನಸ್ಸಿನ ಬಿಡಬೇಕು. ನಾವು ಹೇಗೆ ತಿಳ್ಕೊಳ್ಬೇಕು? ಕೇಳೋ ಶ್ರವಣದಿಂದ. ಉತ್ತಮ ವ್ಯಕ್ತಿಗಳಿದ್ದಾರೆ, ಸೊ ಅವರ ಗ್ರಹಣೆಯಲ್ಲಿ ಏನಿದೆ ಅದು ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಆಗ ನಮ್ಗೆ ಅರ್ಥ ಆಗುತ್ತೆ ವಿಷಯ, ಇಲ್ಲಾಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ನಮ್ಮ ಅನುಭವದಲ್ಲಿ 4 ದಿವಸದ ಜೀವನದಲ್ಲಿ ನನಗೆ ಇದು ಸರಿ, ಇದು ತಪ್ಪು, ಇವ್ರು ಹೀಗೆ, ಅವರಾಗೆ, ಏನು ನನಗೇನು ಅಧಿಕಾರ ಇದೆ ಆ ರೀತಿಯಲ್ಲಿ ನಾನು ಒಂದು ಗುರುತಿಸೋದು, ಒಂದು ಲೆಕ್ಕಾಚಾರ ಮಾಡೋದು? ನನಗೆ ಅಧಿಕಾರ ಇಲ್ಲ. ಸೊ ನಾವು ನಮ್ಮ ಒಂದು ಅಲ್ಪಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ಅದನ್ನ ನೆನೆಸ್ಕೊಳ್ತಾ ಇದ್ರೆ ನಮಗೆ ಆಧ್ಯಾತ್ಮಿಕ ಜೀವನ ನಾವು ನಮ್ರವಾಗಿರ್ತೇವೆ. ಅಮಾನಿತ್ವಂ ಅದಂಬಿತ್ವಂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. 20 ಅಂಶಗಳು ಜ್ಞಾನವನ್ನು ಪಡೀಲಿಕ್ಕೆ. ಅಮಾನಿತ್ವಂ ಅದಂಬಿತ್ವಂ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಾವು ಎಷ್ಟು ನಮ್ರರಾಗ್ತೇವೆ ಅಷ್ಟು ಒಳ್ಳೇದು ನಮಗೆ ಆಧ್ಯಾತ್ಮಿಕ ಜೀವನ ಮುನ್ನಡೆ ಸಾಧಿಸಲಿಕ್ಕೆ. ನಾವು ನಮ್ರರಾಗ್ಲಿಲ್ಲ, ನಮ್ಗೆ ಯಾವುದು ಆ ಸೇವಾ ಭಾವ ಇಲ್ಲ, ಭಕ್ತರ ಸೇವೆ ಮಾಡೋ ಭಾವ ಇಲ್ಲ ನಮ್ಗೆ. ನೇರವಾಗಿ ನಾನು ಭಗವಂತನ ಸೇವೆ ಮಾಡ್ತೀನಿ, ನೇರವಾಗಿ ನಾನು ಆಚಾರ್ಯರ ಸೇವೆ ಮಾಡ್ತೀನಿ, ನಾನು ಪ್ರಭುಪಾದ ನೇರ ಸೇವಕ, ಇಲ್ಲ ನೇರವಾಗಿ ನನ್ನ ಗುರು ಮಹಾರಾಜರ ಸೇವಕ ನಾನು. ಇದೆಲ್ಲ ವಿಧಾನ. ನಾವು ಭಕ್ತರ ಸೇವಕರ ಎಷ್ಟು ಕಡಿಮೆ. ಪ್ರಭುಪಾದರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಯಾರೋ ಕೇಳಿದಾಗ ಯಾರು ನೀವು ಅಂತ ಕೇಳಿದ್ರೆ, ಐ ಆಮ್ ಸರ್ವೆಂಟ್ ಆಫ್ ಗಾಡ್. ಪ್ರಭುಪಾದ ಹೇಳ್ತಾರೆ, ನಾನು ದೇವರ ನಿತ್ಯ ಸೇವಕ ಅಂತ. ನಂತರ ಪ್ರಭುಪಾದ ಹೇಳ್ತಾರೆ, ಇಲ್ಲ ದೇವರ ಕೃಷ್ಣ ಸೇವಕ ಅಂದ್ರೆ ಅದು ಇಲ್ಲ. ಕೃಷ್ಣ ಸೇವಕ ಯಾರು? ಕೃಷ್ಣ ಸೇವಕ ಶ್ರೀಮತಿ ರಾಧಾರಾಣಿ ಕೃಷ್ಣ ಸೇವಕ ಯಾರು? ಶುದ್ಧ ಭಕ್ತರು, ನಂದ ಮಹಾರಾಜರು, ಯಶೋದಮ್ಮಾಯಿ, ಇವರು ಕೃಷ್ಣ ಸೇವಕ. ಅರ್ಜುನ, ಇವರು ಕೃಷ್ಣ ಸೇವಕರು. ಸೊ ನಾವು ಅವರ ಪಾದದ ಧೂಳಿನಲ್ಲಿ, ಅವರ ಅಡಿಯಲ್ಲಿ ಎಷ್ಟು ಕೆಳಗೆ ನಾವು ಅವ್ರ ಸೇವಕರು, ಅದು ನಮ್ಮ ಪರಿಪೂರ್ಣತೆ. ಪ್ರಭುಪಾದ ಹೇಳ್ತಾರೆ, ನಾನು ಇನ್ನ ಪ್ರಯತ್ನ ಪಡ್ತಾ ಇದ್ದೀನಿ, ನಾನು ಕೃಷ್ಣ ಸೇವಕನಾಗೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈ ಭಾವನೆಯನ್ನು ನಾವು ಬೆಳೆಸ್ಬೇಕು. ನಾವು ಆಧ್ಯಾತ್ಮಿಕ ಜಗತ್ತು ಮುನ್ನಡೆ ಅಂದ್ರೆ, ನಾನು ಕಲ್ತ್ಬಿಟ್ಟೆ, ನಾನು ಈಗ ಅಷ್ಟು ಭಕ್ತಿ ಶಾಸ್ತ್ರಿ ಆಗ್ಬಿಟ್ಟೆ, ನಾನು ಈಗ ಭಕ್ತಿ ವೈಭವ ಆಗ್ಬಿಟ್ಟೆ ನಾನು. ಇದೆಲ್ಲ ಭಕ್ತನಂದ್ರೆ ಆ ಭಕ್ತಿ ಭಾವವನ್ನು ನಾವು ಪಡಿಬೇಕು. ನಮ್ಮ ಅಹಂಕಾರವನ್ನು ನಾವು ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ನಮ್ಮ ಒಂದು ಭೌತಿಕ ಪರಿಕಲ್ಪನೆ, ಇದರಲ್ಲಿ ನಮಗೆ ಬರೋ ಒಂದು ಅಹಂಕಾರ ಅಷ್ಟೇ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಭಗವಂತನಿಗೆ ಇಲ್ಲ, ಕೃಷ್ಣನಿಗೆ ಯಾವಾಗಲೂ ಕೂಡ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿದ್ರೆ, ಕೃಷ್ಣ ನೋಡಿ, ಯಾವುದು ರಾಜಸೂಯ ಯಜ್ಞ ನಡೆಯುವಾಗ ಕೃಷ್ಣನು ಪಾತ್ರ ತೆಗೆದುಕೊಂಡಿದ್ದೇನು, ಅಲ್ಲಿ ಬಾಗಿಲಲ್ಲಿ ನಿಂತು ಬರೋರ್ನೆಲ್ಲ ಕೂಡ ಅವ್ರಿಗೆ ಬರಮಾಡಿ ಅವರ ಪಾದಗಳು ತೊಳೆದು ಕೃಷ್ಣನು ಸ್ವೀಕರಿಸಿದ್ದು.
ಕೃಷ್ಣನು ಪರಮ ಪುರುಷ, ದೇವೋತ್ತಮ ಪುರುಷ. ಕೃಷ್ಣ ಮಾಡ್ಬೇಕಾದ್ರು, ಕೃಷ್ಣನಿಗೆ ಅಗತ್ಯ ಇದೆ ಕೃಷ್ಣನಿಗೆ. ಅದೇ ಕೃಷ್ಣನು ಮಾಡ್ತಾ ಇದ್ದಾನೆ. ಕೃಷ್ಣ ಯಾಕೆ ಮಾಡ್ತಾನೆ? ಕೃಷ್ಣನು ಸಹಜವಾಗಿ ತನ್ನ ಶುದ್ಧ ಭಕ್ತ ಯುಧಿಷ್ಠಿರ ಹೇಗೆ ಭಕ್ತರು ಕೃಷ್ಣನ ಸೇವೆ ಮಾಡಬೇಕು ಅಂತ ಕಾತರವಾಗಿದ್ದಾರೆ, ಅದೇ ರೀತಿ ಕೃಷ್ಣನು ಕೂಡ ಕಾಯ್ತಾ ಇದ್ದಾರೆ ಹೇಗೆ ಭಕ್ತರಿಗೆ ಅವನು ಸೇವೆ ಮಾಡೋದು ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ಮೋಸ್ಟ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಕೃಷ್ಣ ಮಾಡಿದ್ದು? ಯಾರು ಮುಂದೆ ಬರ್ಲಿಲ್ವಾ? ಎಷ್ಟೋ ಜನ ಇದ್ದಾರೆ. ಸೊ ಎಲ್ಲರೂ ಜವಾಬ್ದಾರಿ ವಹಿಸ್ಕೊಳ್ಬೋದಾಗಿತ್ತಲ್ವಾ, ಅವ್ರು ಬಂದು ನಾನ್ ಮಾಡ್ತೇನೆ ಅಂತ. ಏನೋ ಪರಮಾತ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಆ ಮನಸ್ಸು ಕೊಡ್ಲಿಲ್ವೋ ಏನೋ ಆ ಸಮಯಕ್ಕೆ. ಅದೇ ಕೃಷ್ಣನೇ ಪರಮ ಪುರುಷ, ಅವನ ದಿವ್ಯ ಗುಣಗಳು ನಮ್ಗೆ ತಿಳಿಬೇಕು. ಅವನ ಎಷ್ಟು ಕರುಣಾಮಯಿ, ಎಷ್ಟು ಅವನು ದಿವ್ಯ ಇದರ ಸ್ಥಿತಿಯಲ್ಲಿ ಇದ್ದಾನೆ. ಅವನು ನಮ್ಮ ರೀತಿಯಲ್ಲಿ ಸತ್ವಗುಣ, ರಜೋಗುಣ, ತಮಗುಣ ಪ್ರಭಾವದಲ್ಲಿ ನಾವು ಅಯ್ಯೋ ನೋಡಿ ಹೀಗೆ ಆಯ್ತು, ನಾವು ಸೇಡು, ನಮ್ಮ ದ್ವೇಷ, ಇದೆಲ್ಲ ನಮಗೆ ನಮ್ಮ ಏನ್ ಹೇಳ್ತೇವೆ, ನಮ್ಮ ಸ್ವಭಾವ ಆಯ್ತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ದೇಹ ನಮಗಿದೆ ಅಂತ ಹೇಳಿದ್ರೆ ಇದು ನಮಗೆ ಸಾಕ್ಷಿ. ಏನು ಸಾಕ್ಷಿ? ನಾವೆಲ್ಲರೂ ಕೂಡ ಕೃಷ್ಣನನ್ನು ದ್ವೇಷಿಸಿ, ನಾವು ಕೃಷ್ಣ ಬೇಡ ಅಂತೇಳಿ ನಾವೆಲ್ಲ ಅಪರಾಧಿಗಳು. ನಾವೆಲ್ಲ ಜೈಲಿಗೆ ನಮಗೆ ಹಾಕ್ತಾರಲ್ಲ. ನಾವು ಒಂದ್ಸಲ ಕೇಳ್ತೀವಿ, ಆ ವ್ಯಕ್ತಿಗೆ ಜೈಲು ಶಿಕ್ಷೆ ಆಯ್ತು, 2 ವರ್ಷ ಶಿಕ್ಷೆ ಆಯ್ತು, ಇಲ್ಲ 10 ವರ್ಷ ಶಿಕ್ಷೆ ಆಯ್ತು. ಹಾಗೆ ಆಗ್ಬೇಕು, ಕರೆಕ್ಟ್. ಅದೇ ರೀತಿ ನಮ್ಗೆಲ್ಲರಿಗೂ ಕೂಡ ನಾವು ಭೌತಿಕ ಜಗತ್ತಿನಲ್ಲಿ ಇದ್ದೀವಿ, ನಾವು ಕಷ್ಟದಲ್ಲಿದ್ದೀವಿ ಅಂದ್ರೆ ನಮ್ಗೆ ಹಾಗೆ ಆಗ್ಬೇಕು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಕಳ್ಳರು, ನಾವೆಲ್ಲರೂ ಕೂಡ ಕೊಲೆಗಾರರು, ಎಲ್ಲ ನಾವು ಏನು ಅಪರಾಧಿಗೊಂತಿರೋ ಎಲ್ಲ. ಯಾಕೆಂದ್ರೆ ಈ ದೇಹ ಪಡೆದಿದ್ದೇವೆ, ಭೌತಿಕ ದೇಹ. ಇಲ್ಲ ಅಂದ್ರೆ ನಾವೇನೋ ಸರಿಯಾಗಿದ್ದೇವೆ, ನಾವಿಲ್ಲಿ ಇರ್ತಾ ಇರ್ಲಿಲ್ಲ, ನಾವು ಭಗವದ್ಧಾಮದಲ್ಲಿ ಇರ್ತಾ ಇದ್ವಿ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನಗೆ ಯಾರೋ ಕೇಳ್ತಾರೆ, ನೀವು ದೊಡ್ಡ ಭಕ್ತರು, ನೀವು ಸಾಕ್ಷಾತ್ ಕೃಷ್ಣನೇ, ಆದ್ರೆ ನೀವು ದೊಡ್ಡ ನೀವು ಅಂತೇಳಿ ಇರ್ತಾರೆ. ಇಲ್ಲ ಇಲ್ಲ ಇಲ್ಲ, ನನಗೆ ಏನೂ ಕೂಡ ಭಕ್ತಿ ಇಲ್ಲ, ಕಿಂಚಿತ್ ಕೂಡ ಭಕ್ತಿ ಇಲ್ಲ. ನನಗೆ ಭಕ್ತಿ ಇದೆ, ನಾನು ವೈಕುಂಠ ಲೋಕದಲ್ಲಿ ಇರ್ತಾ ಇದ್ದೆ. ನಾನು ಯಾಕೆ ಇಲ್ಲಿ ಭೂಲೋಕದಲ್ಲಿ ಇಲ್ಲಿ ನಾನು ಈ ಭೌತಿಕ ದೇಹವನ್ನು ಪಡೆದಿದ್ದೆ? ಹೀಗೆ ಭಗವಂತನೇ ಶ್ರೀ ಚೈತನ್ಯ ಮಹಾಪ್ರಭು ಹೇಳೋ ಮಾತು. ಸೇನಿವೆ ಅವ್ರು ನಮ್ಮ ಸ್ಥಾನದಲ್ಲಿ ನಮಗೆ ಹೇಗೆ ನಾವು ಯಾವ ಮನೋಭಾವದಲ್ಲಿ ಇರಬೇಕು ನಮಗೆ ಅಂತ ಅವ್ರು ತೋರಿಸ್ಕೊಡೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಇದಕ್ಕೆ ತಗೊಂಡು ನೆಕ್ಸ್ಟ್ ಶ್ಲೋಕದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಭಗವಂತನೇ ದೇವೋತ್ತಮ ಪರಮಪುರುಷನು ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಕಾಲಕ್ರಮದಲ್ಲಿ ಸಂಹರಿಸುತ್ತಾನೆ. ಸೊ ಹಾಗೆ ಸೃಷ್ಟಿ ಮಾಡುವವನು ಅವನೇ, ಹುಟ್ಟಿಸೋರು ಅವನೇ, ರಕ್ಷಣೆ ಮಾಡುವವನೇ, ಸಾಯಿಸುವವನು. ಸೊ ಹಾಗೆ ಉತ್ತಮನಿಗೆ ಈಗ ನಿನ್ನನ್ನು ಸಾಯಿಸಿದ್ದು ನಿನ್ನ ತಮ್ಮನನ್ನು ಯಕ್ಷರಲ್ಲ, ಇದನ್ನು ಕೃಷ್ಣನೇ ಮಾಡಿದ್ದು. ಸೊ ಕೃಷ್ಣ ಮಾಡಿದ್ರಿಂದ ಥ್ಯಾಂಕ್ ಯು ಕೃಷ್ಣ. ಸೊ ಭಗವಂತನೇ ಏನು ಮಾಡಿದ್ರು? ಕೃಷ್ಣನ ಪ್ರಸಾದವೇ ಅದು. ನನಗೆ ಕೃಷ್ಣ ಪ್ರಸಾದ ಏನ್ ಭಗವದ್ ಜೀವನದಲ್ಲಾದ್ರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಅದು ಕೃಷ್ಣನ ಪ್ರಸಾದ, ಕೃಷ್ಣನ ಕೃಪೆ, ಕೃಷ್ಣನ ನಿರ್ವ್ಯಾಜ ಕೃಪೆ, ಕಾಸ್ಲೆಸ್ ಮರ್ಸಿ. ಸೊ ಇಲ್ಲಿ ಹೇಳ್ತಾ ಇರೋದು ಕೃಷ್ಣನು ಕಾರಣ. ಆದರೆ ಅಂತ ಕಾರ್ಯಗಳಿಗೆಲ್ಲ ಅತೀತನಾಗಿರುವುದರಿಂದ ಆ ಕೆಲಸದಲ್ಲಿ ಆತನು ಎಂದೂ ಅಹಂಕಾರದಿಂದಾಗಲಿ ಭೌತಿಕ ಪ್ರಕೃತಿ ಗುಣಗಳಿಂದಾಗಲಿ ಲಿಪ್ತನಾಗುವುದಿಲ್ಲ. ಸೊ ನಮಗೆ ಆಗಲ್ಲ, ನಾವು ಏನು ಒಂದು ಮಾಡಿದ್ರು ನಾನ್ ಮಾಡಿದೆ, ಸೊ ನನ್ನಿಂದ ಆಯ್ತು, ಇದು ಇಮಿಡಿಯೇಟ್ ಆಗಿ ನಾವು ತೋರಿಸ್ಕೊಳ್ತೀವಿ. ನಾವೇನ್ ಮಾಡಿದೆ, ನೋಡಿ 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 ನನ್ನಿಂದ ಆಗಿದ್ದು ನೋಡಿ, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಮಾಡಿದ್ರಿಂದ ಅದು ಸಾಧ್ಯ ಆಯ್ತು. ಅದು ನನಗೆ ಅಷ್ಟು ಚುರುಕು ಇದೆ, ಅಷ್ಟು ಬುದ್ಧಿ ಇದೆ, ಅಷ್ಟು ಸಾಮರ್ಥ್ಯ ಇದೆ, ಅಷ್ಟು ಶಕ್ತಿ ಇದೆ. ಸೊ ನಾ ಸ್ವಕಥ, ನಮ್ಮ ಜೀವನ ಏನು ಅಂದ್ರೆ ಯಾವಾಗ್ಲೂ ಕೂಡ ಸ್ವಕಥ, ಕೃಷ್ಣ ಕಥೆ ಅಲ್ಲ ನಮ್ಮದು. ನಮ್ಮ ದೇವರು ಕೂಡ ನಾನು ಮಾಡಿದೆ, ನಾನು 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 ಇದು ನಮ್ಮ ಭೌತಿಕ ರೋಗ, ಅಹಂಕಾರ ಹೇಳ್ತಾರೆ. ಇದು ಪ್ರತಿ ಜೀವಿಗೆ ಇದೆ. ನಾನು ಮಾಡಿದೆ, ನನ್ನಿಂದ ಆಯ್ತು, ನಾನಿಂದೇ ಆಗೋದಿಲ್ಲ. ಸೊ ಹೀಗೆ ನಾವಿಲ್ದೆ ಇನ್ನ ಚೆನ್ನಾಗಾಗತ್ತೆ. ಗೋಪಾಲ್ ಚೆನ್ನಾಗಿ ಹೇಳ್ತಾರೆ, ನಾಯಕರು ದೇಶದಲ್ಲಿ ಅವ್ರು ಆಳ್ತಾ ಇದ್ದಾರೆ, ಅವ್ರಾಗೆ ಅನ್ಕೊಳ್ಳೋದು. ಸೊ ನಾಯಕರು ಅವ್ರು ಹೇಳ್ಕೊಳ್ಳೋ, ಅವರು ಯೋಚನೆ ಮಾಡ್ತಾರಂತೆ, 80 ವರ್ಷ 90 ವರ್ಷ ಆದ್ರೂ 100 ವರ್ಷ ಆದ್ರೂ ನಾನಿಲ್ದೆ ನನ್ನ ದೇಶ ಏನಾಗುತ್ತೆ? ನಾನು ಈ ದೇಶವನ್ನು ಇಷ್ಟು ಮುಂದೆ ತಂದಿದ್ದೀನಿ, ನಾನು ಇಷ್ಟು ದೊಡ್ಡ ದೇಶ ನಮ್ದು ರಷ್ಯಾ ದೇಶ. ಸೊ ನಾನಿಲ್ಲಾಂದ್ರೆ ಏನಾಗುತ್ತೆ? ಇಲ್ಲ ನಾನು ನಮ್ಮ ದೇಶ ಭಾರತ ದೇಶ ಹೀಗೆ ಬಿಡಿಸಿದೀನಿ, ನಾನಿಲ್ಲಾಂದ್ರೆ ಏನಾಗುತ್ತೆ? ಏನೂ ಆಗಲ್ಲ, ಇನ್ನ ಚೆನ್ನಾಗಾಗುತ್ತೆ. ನಮ್ಮ ನಂತರ ಯುವ ಪೀಳಿಗೆಯವರು ಇನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ, ಇನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ. ಸೊ ಹೀಗೆ ನಾವು ಏನ್ ಮಾಡ್ಬೇಕು? ನಾವು ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು? ನಾವು ಪ್ರತಿಯೊಬ್ಬರು ಕೃಷ್ಣನ ಆಶ್ರಯಿಸ್ಬೇಕು. ಹಾಗೆ ಏನಿವೆ ಪ್ರತಿಯೊಬ್ಬರಿಗೂ ಮುಖ್ಯ ಉದ್ದೇಶ ಇದು. ಮತ್ತೆ ಎಲ್ಲವೂ ಕಾಲಕ್ರಮದಲ್ಲಿ ಆಗುತ್ತೆ, ಕೃಷ್ಣನ ಕೃಪೆಯಿಂದ ಎಲ್ಲವೂ ಕೂಡ ಚೆನ್ನಾಗೇ ಆಗುತ್ತೆ. ಕೃಷ್ಣನ ಒಂದು ಯೋಜನೆ ಇದೆ. ಹಿಂದೆ ಶ್ಲೋಕದಲ್ಲಿ ಕೇಳಿದ್ದು, ಕೃಷ್ಣ ಯೋಜನೆ ಕೂಡ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ನಮ್ಗೆ. ಯಾಕೆ ಕೃಷ್ಣ ಹೀಗೆ ಮಾಡಿದ್ದು? ಕೃಷ್ಣ ಅದು ಅರ್ಥ ಮಾಡ್ಕೊಳ್ಳೋದು ನಾವು ಭಕ್ತರಾದ್ರೆ ಅರ್ಥ ಆಗುತ್ತೆ. ನಾವು ಅದು ಶುದ್ಧ ಭಕ್ತರಿಗೆ ಕೃಷ್ಣನ ಯೋಜನೆಗಳು ಅರ್ಥ ಆಗುತ್ತೆ. ನಾವು ಅಭಕ್ತರಾಗಿದ್ದಾಗ, ಬದ್ಧಾತ್ಮರಿದ್ದಾಗ ನಮಗೆ ಅರ್ಥ ಆಗೋದು, ಅಯ್ಯೋ ಯಾಕೆ ಹೀಗಾಗೋಯ್ತು ಅಂತ ಹೇಳ್ತೇವೆ. ಎನಿವೆ ಇದು ನಮ್ಮ ಸ್ಥಿತಿ. ಯಾಕಂದ್ರೆ ನಾವು ಈ ದೇಹದಲ್ಲಿದ್ದೇವೆ, ನಾವು ಈ 3 ಗುಣಗಳ ಪ್ರಭಾವದಲ್ಲಿದ್ದೇವೆ. ಕೃಷ್ಣನು ಈ ಗುಣಗಳಲ್ಲಿ ಇಲ್ಲ. ಅದು ಪ್ರಭುಪಾದರು ಹೇಳ್ತಾರೆ. ಏನು ಕಾರಣ ಇದಕ್ಕೆ? ಯಾಕೆ ಹೀಗೆ ಕೃಷ್ಣನು ಇದೆಲ್ಲ ಮಾಡ್ತಾ ಇದ್ರು, ಎಲ್ಲ ಚಟುವಟಿಕೆಗಳಾಗ್ತಾ ಇದ್ರು,
ಅವನು ಕಾರಣನಲ್ಲ. ಅವನು ಕೃಷ್ಣ ಯಾವಾಗಲೂ ಕೂಡ ಎಲ್ಲ ಅವನು ಯಾವಾಗಲೂ ಸ್ಮೈಲ್, ಯಾವಾಗಲೂ ಅವನು ನಗು ಮುಖದಲ್ಲಿ ಕೃಷ್ಣ ಇರ್ತಾನೆ, ಆನಂದದಲ್ಲಿ ಇರ್ತಾನೆ. ಕೃಷ್ಣ ಕೊಲ್ಲೋಗು ಆ ಅಸುರರನ್ನು ಕೃಷ್ಣನು ಟೆನ್ಷನ್ ಇಲ್ಲ ಕೃಷ್ಣನಿಗೆ. ನಮಗೆ ಟೆನ್ಷನ್ ಆಗ್ಬಿಡುತ್ತೆ, ನಮಗೆ ಕೃಷ್ಣನಿಗೆ ಟೆನ್ಷನ್ ಇಲ್ಲ. ಕೃಷ್ಣನಿಗೆ ಆನಂದದಲ್ಲಿ ಕೃಷ್ಣನ ಚಟುವಟಿಕೆ ಎಲ್ಲವೂ ಕೂಡ ಪ್ರತಿಯೊಬ್ಬರ ಒಳ್ಳೆಯದಕ್ಕೆ ಕೃಷ್ಣನ ಚಟುವಟಿಕೆ. ಸೊ ಕೃಷ್ಣ ಕಾರ್ಯ ಅದು ದಿವ್ಯವಾದದ್ದು. 4ನೇ ಅಧ್ಯಾಯದಲ್ಲಿ ಅದು ಅರ್ಜುನ ಕೇಳಿದಾಗ ಕೃಷ್ಣ ಹೇಳಿದ್ದು, ಬಹುನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ಅಹಂ ವೇದ ಸರ್ವಾಣಿ ತ್ವಂ ನ ವೇತ್ತ ಪರಂತಪ, ಅಜೋಪಿ ಸನ್ ಅವ್ಯಾತ್ಮ ಭೂತಾನಾಂ ಈಶ್ವರೋಪಿ ಸನ್, ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಸೊ ಹೀಗೆ ಭಗವಂತನ ಮೊದಲ ಭಾಗದಲ್ಲಿ 4ನೇ ಅಧ್ಯಾಯ ಶ್ಲೋಕದಲ್ಲಿ ತನ್ನ ದಿವ್ಯ ಅಸ್ತಿತ್ವದ ಬಗ್ಗೆ ಭಗವಂತನ ಹೇಳೋದು. ನನಗೆ ನನ್ನ ದೇಹ ಅದು ಭೌತಿಕ ದೇಹ ಅಲ್ಲ, ನನ್ನ ದೇಹ ಆಧ್ಯಾತ್ಮಿಕ ದೇಹ, ಗುಣಾತೀತವಾದ ನನ್ನ ದೇಹ. ಕೃಷ್ಣನ ದೇಹವನ್ನು ಎಲ್ಲರೂ ಏನ್ ಅನ್ಕೊಳ್ತಾ ಇದ್ದಾರೆ, ಸಾಮಾನ್ಯ ಹಿಂದೂಗಳು ಅಂತ ಹೇಳಿ, ನಾವು ಹಿಂದೂ ಅಂತ ಹೇಳ್ತೀವಿ. ಹಿಂದೂ ಅಂದ್ರೆ ಬುದ್ಧರು ಅಷ್ಟೇ. ಏನಂದ್ರೆ ಕೃಷ್ಣನು ನಮ್ಮ ರೀತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಐತಿಹಾಸಿಕ ವ್ಯಕ್ತಿ. ಇಲ್ಲಾಂದ್ರೆ ಎಲ್ಲ ದೇವತೆಗಳು ಕೃಷ್ಣನ ರೀತಿಯಲ್ಲಿ ಸಮ. ಅವರು ಕೂಡ ಕೊನೆಗೆ ಭಗವಂತನೊಂದೇ ಅದು ನಿರಾಕಾರ ಸ್ವರೂಪ. ಅದು ನಿರಾಕಾರವಾದದ್ದು 3 ಗುಣಗಳ ಅತೀತ, ಅಲ್ಲೂ ಕಲ್ಮಶ ಇಲ್ಲ. ಆದ್ರೆ ಭೌತಿಕವಾಗಿ ಇರೋ ಎಲ್ಲ ರೂಪಗಳಿಗೆ ಕಲ್ಮಶಗಳಿದೆ. ಈ ಕೃಷ್ಣನಿಗೂ ಕೂಡ ಕಲ್ಮಶ ಇದೆ. ಅವನ ಅವತಾರ ಬಂದ್ರು ಕೂಡ ಅವನೊಂದು ಸತ್ವಗುಣದ ಏನ್ ಹೇಳಿದಾರೆ ಅದನ್ನು ಕಾನ್ಸಂಟ್ರೇಷನ್ ಏನೋ ಹೇಳಿದಾರೆ ಒಂದು ಪದ ಕನ್ನಡದಲ್ಲಿ. ಸೊ ಸತ್ವಗುಣದಿಂದ ತುಂಬಿದ್ದು ಇಲ್ಲ, ಕೃಷ್ಣನದು ಸತ್ವಗುಣ ಅಲ್ಲ. ಕೃಷ್ಣನದು ಎಷ್ಟು ಯಾವ ದೇವತೆ ಆದ್ರೂ, ಯಾವ ವ್ಯಕ್ತಿ ಆದ್ರೂ, ಭೌತಿಕ ವ್ಯಕ್ತಿ, ಅವರು ದೇಹ ಜಡದೇಹ ಅಂದ್ರೆ ಈ ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಸತ್ವಗುಣ, ರಜೋಗುಣ, ತಮೋಗುಣ ನಾವು ಹೇಳ್ತೀವಲ್ಲ, ಹೇಗೆ ಸತ್ವಗುಣನು ರೋಗಾನೆ, ರಜೋಗುಣನು ರೋಗಾನೆ, ತಮೋಗುಣನು ರೋಗಾನೆ. ತಮೋಗುಣ ರೋಗ ಅಂದ್ರೆ ಅವಾಗ ನಿವಾರಣೆಗೆ ನಾವು ಹೋಗ್ಬೇಕು, ಹೋಗಿ ಇಲ್ಲಿ ನಾವು ಆಪರೇಷನ್ ಥಿಯೇಟರ್ಲಿ ನಮ್ಗೆ ಡಾಕ್ಟರ್ ನಮ್ಗೆ ಇದನ್ನ ರೋಗದ ಇದನ್ನು ತೆಗಿಬೇಕಂತ, ಏನೋ ಕ್ಯಾನ್ಸರ್ ಬಂದಿದೆ, ಇನ್ನೊಂದು ಬಂದಿದೆ, ಅದನ್ನ ಕತ್ತರಿಸಿ ಹಾಕ್ಬೇಕಂತ, ಅದು ತಮೋಗುಣ. ರಜೋಗುಣದಲ್ಲಿ ಹೇಳ್ತಾರೆ ಬೇಡ ಸ್ವಲ್ಪ ಮಾತ್ರೆ ತಗೊಳ್ಳಿ, ಮದ್ದು ತಗೊಳ್ಳಿ, ಮದ್ದರಿಂದ ನಿಮ್ಗೆ ಗುಣ ಆಗುವುದು, ಆ ರೀತಿ. ಸತ್ವಗುಣ ಅಂದ್ರೆ ಇಲ್ಲ ಇನ್ನ ಒಂದು ರೀತಿ, ನೀವು ಸ್ವಲ್ಪ ಪತ್ತೆ ಒಳ್ಳೆ ಇದಿಟ್ಕೊಳ್ಳಿ, ಒಳ್ಳೆ ಆಹಾರದ ಇದು ಮಾಡಿ, ಒಳ್ಳೆ ವಾತಾವರಣ ಇಟ್ಕೊಳ್ಳಿ, ಅದ್ರಲ್ಲಿ ನಿಮ್ಗೆ ಆಗ್ಬೋದು. ಸೊ ಆ ರೀತಿ ಎಲ್ಲವೂ ಕೂಡ ರೋಗವೇ. ರೋಗ ಬೆಳೆದಿದೆ, ಆಗ್ಲೇ ಸ್ಟಾರ್ಟ್ ಆಗಿದೆ ನಮ್ಗೆ ಇದು. ಹಾಗೆ ರೋಗ ಅಲ್ಲೂ ಕೂಡ ಇದೆ. ಸತ್ವಗುಣ ಅಂದ್ರೆ ಅದರಿಂದ ಬಿಡುಗಡೆ ಇಲ್ಲ. ಸೊ ಭೌತಿಕ ಜಗತ್ತಿನಲ್ಲಿ ಭೌತಿಕ ಜೀವಿಗಳು ಅಂದ್ರೆ ದೇವತೆಗಳು ಕೂಡ ಸತ್ವಗುಣಗಳಿದ್ದಾರೆ, ಇರ್ಬೋದು, ಹೆಚ್ಚು ಸತ್ವಗುಣದಲ್ಲಿ ಇರ್ಬೋದು, ಆದ್ರೂ ಕೂಡ ಅದು ರೋಗ ಸ್ಥಿತಿ. ಕೃಷ್ಣನು ಈ ರೋಗದಿಂದ ಮುಕ್ತ ಸ್ಥಿತಿ, ಯಾಕಂದ್ರೆ ಅವನ ದೇಹ ದಿವ್ಯವಾದ ದೇಹ, ಸಚ್ಚಿದಾನಂದ ದೇಹ. ಕೃಷ್ಣ ದೇಹ ಸಚ್ಚಿದಾನಂದ ದೇಹ. ಆದ್ರೆ ಎಲ್ಲ ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳು ಕೂಡ ಭೌತಿಕ ದೇಹವನ್ನು ಪಡೆದಿದ್ದಾರೆ. ಇದು ಈ ವ್ಯತ್ಯಾಸ. ಆತ್ಮ ಪರಮಾತ್ಮಗೆ ಏನು ಮುಖ್ಯ ವ್ಯತ್ಯಾಸ ಅಂದ್ರೆ, ಎಲ್ಲ ಆತ್ಮಗಳು ಈ ಭೌತಿಕ ಜಗತ್ತಿನಲ್ಲಿ ಜಡದೇಹದಿಂದ ಈ ಸಂಯೋಜನೆಯಿಂದ ಆಗಿರೋದು, ಮತ್ತೆ 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿರೋದು. ಸೊ ಬ್ರಹ್ಮ ಕೂಡ ಹೇಳೋದು ನಾವು, ಅವರು ಕೂಡ ಅವರ ದೇಹ ಆ ರೀತಿ ಹಾಗೆ ಹೇಳೋದು ಭೌತಿಕ ದೇಹ ಅಂತಾನೆ ಹೇಳೋದು. ಶಿವ ಅಫ್ಕೋರ್ಸ್ ಶಿವ ಒಂದು ಮಧ್ಯ ತತ್ವ, ಅದು ಶಿವ ತತ್ವ. ಆದರೂ ವಿಷ್ಣು ತತ್ವ ಅಂದ್ರೆ ಕೃಷ್ಣನ ದೇಹ ಅಂದ್ರೆ ಅದು ಯಾವಾಗಲೂ ಸಚ್ಚಿದಾನಂದ ದೇಹ. ಸೊ ಅದು ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಕೃಷ್ಣನ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಿಲ್ಲ. ಕೃಷ್ಣ ಹೇಳ್ತಾನೆ, ಯಾರಿದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ದಿವ್ಯ ಸ್ಥಿತಿಯನ್ನು, ಪರಂಭಾವಂ ಅಜಾನಂತಹ ಅವಜಾನಂತಿ ಮಾಮೂಢ ಮಾನುಷೀಂ ತನ್ಮಾಶ್ರಿತಂ ಪರಂಭಾವಂ ಅಜಾನಂತ ಮಮ ಭೂತ ಮಹೇಶ್ವರಂ. ಸೊ ಕೃಷ್ಣ ಹೇಳ್ತಾರೆ, ನನ್ನ ಈ ದಿವ್ಯ ಸ್ವಭಾವವನ್ನು, ನನ್ನ ಈ ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಜನರು ನನ್ನನ್ನು ಅವಹೇಳನೆ ಮಾಡ್ತಾರೆ, ನನ್ನನ್ನು ಅವರು ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸ್ತಾರೆ. ಸೊ ಯಾರಾದ್ರೂ ಆಗ್ಬೋದು ಆ ವ್ಯಕ್ತಿ. ಎಷ್ಟು ಜನ ನೋಡಿ, ದೊಡ್ಡ ದೊಡ್ಡ ನಾಯಕರು ಇರ್ಬೋದು, ಅವ್ರಿಗೆ ಕೃಷ್ಣ ಬಗ್ಗೆ ಏನ್ ಗೊತ್ತು ಅವ್ರಿಗೆ. ಪ್ರಭುಪಾದ ಹೇಳ್ತಾರೆ, ವೋಟ್ ಮಾಡ್ಬೇಕಾ ಫಸ್ಟ್ ಕೇಳಿ ಅವ್ರಿಗೆ ಪ್ರಶ್ನೆ ಮಾಡಿ, ನೀವು ಏನು ಕೃಷ್ಣ ಅಂದ್ರೆ ಯಾರು, ಅವ್ರು ಕೃಷ್ಣ ಅಂದ್ರೆ ದೇವತಾ ಪರಮಪುರುಷ ಅಂತ ಅರ್ಥ ಮಾಡ್ಕೊಂಡಿದ್ದಾರಾ, ಬ್ರಹ್ಮಜ್ಯೋತಿ ಅನ್ನೋದು ಅವನಿಗೆ ಅಧೀನವಾಗಿದ್ಯಾ, ಅದು ಕೂಡ ತಿಳಿದೆ. ಅವರು ಕೊನೆಗೆ ಕೃಷ್ಣನು ಬ್ರಹ್ಮನ ಒಂದು ರೂಪದಲ್ಲಿ ಅವನು ಈ ಸ್ವೀಕರಿಸಿ ಅವನು ಅವತರಿಸಿದ್ದಾನೆ ಅಂತ ತಿಳ್ಕೊಂಡ್ ಬಂದಿದ್ದಾರೆ. ಅವರೆಲ್ಲ ಕೂಡ ಕೃಷ್ಣನ ಭಗವದ್ಗೀತೆ ಹೇಳಿದೇನು, ಮೂಢ ಅಂದ್ರೆ ಏನು, ಮೂರ್ಖ. ಏನು, ಅವನು ಪೆದ್ದ, ಅವನ ತಲೆ ಒಳಗೆ ಏನ್ ತುಂಬಿದೆ, ಎಲ್ಲ ಗೋಬರ್, ಹಸು ಮಲ ತುಂಬಿದೆ, ಸಗಣಿ ತುಂಬಿದೆ. ಸೊ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ಯಾವ ವ್ಯಕ್ತಿನೂ ನಾವು ಅಳತೆ ಮಾಡೋದು ಅಂದ್ರೆ ಭಗವದ್ಗೀತೆ ಮೂಲಕ ಅಳತೆ ಮಾಡ್ಬೇಕು. ಮತ್ತೆ ಯಾವ ವ್ಯಕ್ತಿನೂ ಕೂಡ ನಾವು ಹೊರಗೆ ನಾವು ಮರ್ಯಾದೆ ಕೊಡ್ತೇವೆ, ಗೌರವ ಕೊಡ್ತೇವೆ, ಎಲ್ಲರೂ ಕೂಡ ಪ್ರತಿಯೊಂದು ಇರುವೆ ಕೂಡ ಕೊಡ್ಬೇಕು ನಾವು, ಭಗವಾನ್ ವಿಭಿನ್ನ ಅಂಶ. ಆದ್ರೆ ಈಗ ಇರೋ ಸ್ಥಿತಿ ಏನು ಆ ವ್ಯಕ್ತಿ ತಮೋಗುಣದಲ್ಲಿ, ರಜೋಗುಣದಲ್ಲಿ, ಸತ್ವಗುಣದಲ್ಲಿ ಇದ್ರು ಕೂಡ ಅವನು ಭಗವಂತನ ಕೃಷ್ಣನ ಅರಿವು ಇಲ್ಲ ಅಂದ್ರೆ ಅವನೊಬ್ಬ ಮೂರ್ಖನೇ. ಆ ಮೂರ್ಖನೇ ಏನ್ ಮಾಡ್ತಾನೆ, ನಮಗೆ ಏನು ಅವರಿಂದ ಆ ಸಲಹೆಯಿಂದ ಅವರೇನು ನಮ್ಮ ಹೀರೋ, ನಮಗೆ ಹೀರೋ ಕೃಷ್ಣನು ಹೀರೋ.
ಕೃಷ್ಣನ ಶುದ್ಧ ಭಕ್ತರಾದ ಆಚಾರ್ಯರು ನಮಗೆ ಹೀರೋಗಳು. ಸೊ ಇವರ ನಾವು ಇದನ್ನು ಆದೇಶಗಳನ್ನು ಇವಾಗ ನೋಡಿ, ಸ್ವಯಂಭೌಮನು ಅವರ ಅನಿಸಿಕೆ ಇತ್ತು, ಅವರ ಅರ್ಥ ಇತ್ತು. ಆದ್ರೆ ಈಗ ಅವ್ರ ತಾತ ಸ್ವಯಂಭೌಮನು, ಅವರ ಅಜ್ಜ ಅವ್ರು ಹೇಳಿದ್ ಕೇಳಿದ್ದೆ, ಅವ್ರಿಗೆ ಅರ್ಥ ಆಯ್ತು. ಹೌದು, ಕಾರಣಗಳಿದೆ ಇದೆಲ್ಲ ಓಕೆ. ಆದರೆ ಮೂಲ ಕಾರಣ ಕೃಷ್ಣ ಇಚ್ಛೆ ಇದು. ಹಾಗೆ ಅವ್ರು ಸ್ವೀಕರಿಸಿ ಅವರು ಯುದ್ಧವನ್ನು ನಿಲ್ಲಿಸ್ಬಿಡ್ತಾರೆ. ಮತ್ತೆ ಕುಬೇರನಿಗೆ ಅವ್ರು ಪ್ರಾರ್ಥನೆಗಳು ಮಾಡ್ತಾರೆ, ನನ್ನಿಂದ ತಪ್ಪಾಯ್ತು ಕ್ಷಮಿಸಿ. ಸೊ ಕುಬೇರನ್ ಬಂದು, ಇಲ್ಲ ನಿಮ್ಮದೇ ತಪ್ಪಾಗ್ಲಿಲ್ಲ, ಸೊ ನೀವು ಮಹಾತ್ಮರು, ಸೊ ಕೃಷ್ಣ ಇಚ್ಛೆ ನಮ್ಮ ವಂಶ ಈ ತರ ನಾಶ ಆಗ್ಬೇಕಿತ್ತು ಇಷ್ಟು ಇದು. ಸೊ ಆದ್ರೆ ಆಮೇಲೆ ನಿಮ್ಮ ಕೃಪೆಯಿಂದ ನಮ್ಮ ವಂಶ ಉಳಿತು. ಇಲ್ಲಾಂದ್ರೆ ನಿಮಗ್ ಬೇಕಿದ್ರೆ ನೀವು ಕುಬೇರನ ವಂಶ ಯಕ್ಷರನ್ನ ಫಿನಿಶ್, ಯಕ್ಷ ಅಂತ ನಾವು ಕೇಳ್ತಾ ಇರ್ಲಿಲ್ಲ ಎಲ್ಲೂ. ಸೊ ಧ್ರುವ ಮಹಾರಾಜ್ ಮಾಡ್ಬೋದಾಗಿತ್ತು, ಮಾಡ್ಲಿಲ್ಲ ಧ್ರುವ ಮಹಾರಾಜ್. ಸೊ ಎನಿವೆ, ಸೊ ಇದು ಮತ್ತೆ ನಾವು ಮುಂದೆ ನೋಡುವಂಥದ್ದು. ಸೊ ಕೃಷ್ಣನ ದೇಹ ಮುಖ್ಯ ಪಾಯಿಂಟ್ ಇಲ್ಲಿ. ಕೃಷ್ಣನ ದೇಹ ದಿವ್ಯವಾದ ದೇಹ. ಕೃಷ್ಣನದು ಭೌತಿಕ ದೇಹವಲ್ಲ. ಅದು ನಾವು ಯಾರು ಹೇಳಿದ್ರು, ಅವ್ರನ್ನ ಯಾರಾದ್ರೂ ಇದು ಹೇಳಿದ್ರೆ ಈ ರೀತಿಯಲ್ಲಿ ನಾವೇನ್ ಹೇಳ್ಬೇಕು, ಅವ್ರು ಮೂರ್ಖರು. ಅವ್ರು ನೀವು ಹೇಳ್ದೇ ಇರ್ಬೋದು, ಅವ್ರಿಗೆ ಮುಂದೆ ಎದುರು ಕಾಣಿದಾಗ ನೀನ್ ಮೂರ್ಖ ಅಂತ ಹೇಳೋದು ಬೇಡ. ಆದ್ರೆ ನೀವಾದ್ರೂ ಮನಸ್ಸಲ್ಲಿ ಗೊತ್ತಿರ್ಬೇಕು ನಮ್ಗೆ, ಈ ದೊಡ್ಡ ವ್ಯಕ್ತಿ ಇರ್ಬೋದು, ದೊಡ್ಡ ಸ್ವಾಮಿ ಇರ್ಬೋದು, ದೊಡ್ಡ ನಾಯಕನಿರ್ಬೋದು, ಈ ವ್ಯಕ್ತಿ ಈಗ ಮಾತಾಡ್ತಾ ಇದೆ ಅಂದ್ರೆ ಈ ವ್ಯಕ್ತಿ ಯಾರು? ಭಗವದ್ಗೀತೆ ಕೃಷ್ಣ ಹೇಳಿದ್ರು ಮೂರ್ಖ. ಮೂರ್ಖ ಅಂದ್ರೆ ಬುದ್ಧಿ ಇಲ್ಲ, ಬುದ್ಧಿಹೀನ ಅಷ್ಟೇ. ಅಬುದ್ಧಯ ನಷ್ಟ ಬುದ್ಧಯ ಭಗವದ್ಗೀತೆಯಲ್ಲಿ ಆಚಾರ್ಯರು ಎಲ್ಲ ಹೇಳೋದು, ಕೃಷ್ಣನ ಹೇಳೋ ಮಾತುಗಳು ಹೀಗೆ ಕೇಳಿದ್ದೇವೆ. ಕೃಷ್ಣನ ವಿಷಯದಲ್ಲಿ ಯಥಾರ್ಥವಾಗಿ ನಿನ್ನೆ ಕೇಳಿದ್ವಿ, ಏನು ವಿಧಾನ? ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಳ್ಬೇಕು ದೇವರು ಏನು ಅಂತ ನಾವು. ಆಮೇಲೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಆ ಭಗವದ್ಗೀತೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಒಂದು ಪ್ರಾಮಾಣಿಕ ವ್ಯಕ್ತಿ ಆಚಾರ್ಯರಿಂದ ನಾವು ಈ ಗೀತಾ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಆವಾಗ ನಮ್ಗೆ ಎಲ್ಲವೂ ಅರ್ಥ ಆಗುತ್ತೆ. ನಮ್ಗೆ ಏನು ಕಾರಣ, ಏನು ಈ ಜಗತ್ತು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾಕೆ ಹೀಗೆ ನಡೀತಾ ಇದೆ, ಸೊ ನನ್ನ ಪಾತ್ರ ಏನು ಇದರಲ್ಲಿ, ಸೊ ಇನ್ನ ಬೇರೆ ಚಟುವಟಿಕೆಗಳು ಯಾಕೆ ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ, ಎಲ್ಲವೂ ಕೂಡ ನಮಗೆ ನಾವು ಬೆಳವಣಿಗೆ ಆದಷ್ಟು ನಮಗೆ ಅದರ ಒಂದು ಸರಿಯಾದ ದೃಷ್ಟಿ ನಮಗೆ ಬೆಳೀತಿ. ಇಲ್ಲಾಂದ್ರೆ ನಾವು ಕುರುಡ ದೃಷ್ಟಿ, ಕುದುರೆ ದೃಷ್ಟಿಯಲ್ಲಿ ನಾವು ಇವರು ಚಿಕ್ಕ ಇದಕ್ಕೆ ನಾವು ಜಗಳ ಮಾಡಿಕೊಂಡು ಚಿಕ್ಕ ಇದಕ್ಕೆ ನಮ್ಮ ಭಕ್ತಿ ಚಟುವಟಿಕೆಗಳು ಮಾಡದೆ ನಾವು, ಸೊ ನಮ್ಮ ಭೌತಿಕ ಜಗತ್ತು ಹೇಗೆ ನಮ್ಮನ್ನು ದಾರಿ ತಪ್ಪಿಸುತ್ತೆ. ಮಾನವ ಜನ್ಮನ ನಮ್ಮ ಕಾರ್ಯ, ನಮ್ಮ ಫೋಕಸ್ ನಾವು ಭಗವದ್ಧಾಮ ಕೃಷ್ಣನ ನಿತ್ಯ ಸೇವಕರು, ಭಗವಂತ ಧಾಮಕ್ಕೆ ನಾವು ಹೋಗ್ಬೇಕು. ನಾವು ಮತ್ತೆ ಆಚಾರ್ಯರು ಶುದ್ಧ ಭಕ್ತರ ಅವರ ಆಶ್ರಯದಲ್ಲಿ ನಾವು ಇರಬೇಕು ನಾವು. ಇದು ನಮ್ಮ ಜೀವನ ಧ್ಯೇಯ ನಮಗೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅದು ಹೇಳ್ತಾ ಇದ್ರು ಇಲ್ಲಿ, ಸೊ ಯಾವ ಜೀವಿ ಆಗ್ಬಹುದು, ಅಂತ ದೊಡ್ಡ ಉನ್ನತ ಜೀವಿ ಆದ್ರೂ ಕೂಡ ಆ ದೇಹ ಪಡೆದಿದ ತಕ್ಷಣ ಅದಕ್ಕೆ ಗುರುತಿಸ್ಕೊಂಡು ಅದು ಹೇಳಿದ್ರು. ಇದು ನಮ್ಮ ಪ್ರತಿಯೊಬ್ಬರ ಇದು. ನಾವು ಈ ದೇಹಕ್ಕೆ ಮನುಷ್ಯ ದೇಹ ಬಂತ, ನಾನು ಆ ಒಂದು ಜಾತಿಗೆ ಸೇರಿದವನು, ನಾನೊಂದು ಆ ನಾಡಿಗೆ ಸೇರಿದವನು, ನಾನು ಕನ್ನಡ ನಾಡಿಗೆ ಸೇರಿದವನು, ನಾನು ತಮಿಳುನಾಡಿಗೆ ಸೇರಿದವನು, ನಾನು ತುಳುನಾಡಿಗೆ ಸೇರಿದವನು. ಇದೆಲ್ಲ ಯಾವಾಗವರೆಗೂ ನಮ್ಗೆ ಈ ಬುದ್ಧಿ ಇದೆ, ಇದು ಇದೇನು ಹೇಳ್ತಾರೆ, ನಮ್ಮದು ನಾವು ಮೂರ್ಖರೇ ನಾವೆಲ್ಲ. ಸೊ ನಾವೆಲ್ಲ ಇದೇರಲ್ಲಿದ್ದೇವೆ, ಇದೇ ಪ್ರಭಾವದಲ್ಲಿದ್ದೇವೆ ನಾವು. ನಾನು ಈ ತೆಲುಗು ನಾಡು, ಈ ಕನ್ನಡ ನಾಡು, ತಮಿಳುನಾಡು, ಈ ಭಾರತೀಯ, ನಾನು ಇದರಲ್ಲೇ ನಾನು ಅಮೇರಿಕನ್, ನಾನು ಈ ಅಮೆರಿಕ ದೇಶಕ್ಕೆ ಯಾರು ಬರಬಾರದು, ಈಗ ಯಾರು ಬಂದರೂ ಅವ್ರು ಇಷ್ಟು ಹಣ ಕೊಟ್ಟು ಬರಬೇಕು. ಸೊ ಈ ರೀತಿ ಎಲ್ಲ ನಾವು ಇದು ಒಂದು ಪ್ರಾಣಿ ನೆಲೆ, ಇದು ಭೌತಿಕ ನೆಲೆಯಲ್ಲಿ, ರಾಜಸ ತಾಮಸ ನೆಲೆಯಲ್ಲಿ. ಕೃಷ್ಣ ಯಾವತ್ತು ಕೂಡ ಈ ರೀತಿ ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಇದೆ ಅಂದ್ರೆ, ಇಂದ್ರದೇವರಿಗೆ ಒಂದ್ಸಲ ಅವರು ಬೃಹಸ್ಪತಿ ಅವರ ಗುರುಗೆ ಅವ್ರು ಅಪರಾಧ ಮಾಡ್ತಾರೆ. ಅಪರಾಧ ಮಾಡಿದ್ಮೇಲೆ ಏನಾಗುತ್ತೆ, ಅವರು ಹಂದಿಯಾಗಿ ಹುಟ್ಟಬೇಕಾಗುತ್ತೆ. ಏನೇ ಒಂದು ಅಪರಾಧ ಏನೋ ಆಗಿರುತ್ತೆ, ಹಾಗೆ ಅವರು ಅಪರಾಧ ಹುಟ್ಟುತ್ತಾರೆ ಹಂದಿಯಾಗಿ. ಸೊ ಹಂದಿಯಾಗಿ ಹುಟ್ಟಿದ್ಮೇಲೆ ಹಂದಿ ಏನ್ ಮಾಡುತ್ತೆ? ಹಂದಿಗೆ ಮಲ ಮೂತ್ರ ಅದಕ್ಕೆ ಆಹಾರ, ಮತ್ತೆ ಅದು ಮೈಥುನ ಸುಖ ಅದು ಎಲ್ಲ ಒಂದೇ. ಅದಕ್ಕೆ ಅರಣ್ಯ ನ್ಯಾಯ ಅಂತ, ಅರಣ್ಯ ನ್ಯಾಯನೋ ಪ್ರಾಣಿ ನ್ಯಾಯ ಅದು ಬೇರೆ ಇದೆ. ಸೊ ಅದು ತಾಯಿ ಎಲ್ಲ ಒಂದೇ, ತಾಯಿನೂ ಒಂದೇ, ಹೆಂಡತಿನೂ ಒಂದೇ, ಮಗಳು ಒಂದೇ, ಅಕ್ಕ ತಂಗಿನೂ ಒಂದೇ, ಎಲ್ಲ ಒಂದೇ, ಎಲ್ಲರ ಜೊತೆನೂ ಮೈಥುನ ಸುಖ. ಇದು ಏನೋ ಹಂದಿಯ ಜೀವನ. ಸೊ ಇಂದ್ರ ಅಂತ ಉನ್ನತ ವ್ಯಕ್ತಿ, ಅಂತ ಸತ್ವಗುಣ. ಇಂದ್ರ ನಾವು ಸಾಮಾನ್ಯ ವ್ಯಕ್ತಿ ಅಲ್ಲ. ಇಂದ್ರ ಅವರಿಗೆ ನಾವನ್ನು ಹೋಲಿಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ದೇವತೆ ಅವರು, ಕೃಷ್ಣನಿಂದಲೇ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಲೆಟರ್ ಅವ್ರಿಗೆ ಸಿಕ್ಕಿರೋದು. ಅಂತ ವ್ಯಕ್ತಿ ಕೂಡ ಹೇಳ್ತಾರೆ, ಆ ಪ್ರಭಾವದಲ್ಲಿ ಆ ದೇಹ ಪಡೆದಿದ ತಕ್ಷಣವೇ ಅವ್ರು ಎಷ್ಟು ಒಂದು ಬದ್ಧ ಇದರಲ್ಲಿ ಇದ್ರು. ಇವಾಗ ನಾವ್ ಹೆಂಗೆ, ಸೊ ಎಲ್ಲ ನಮ್ಮ ಕುಟುಂಬವೇ ನಂಗೆ ಸರ್ವಸ್ವ. ಕೃಷ್ಣನಲ್ಲಿ ಏನ್ ಬೇಕಾದ್ರೆ ನನಗೆ ಏನ್ ಬೇಕಾದ್ರೂ ಆಗ್ಲಿ, ನನ್ನ ಕುಟುಂಬವನ್ನು ನೀವು ಪಾಲನೆ ಮಾಡಬೇಕು, ಅವ್ರನ್ನ ರಕ್ಷಣೆ ಮಾಡ್ಬೇಕು, ನಾನೆಲ್ಲ ನಿಂಗೆ ಜಪ ಮಾಡ್ತಾ ಇದ್ದೀನಿ, ಭಕ್ತಿ ಮಾಡ್ತೇನೆ, ಅದೆಲ್ಲ ಅವ್ರಿಗೆ ಹೋಗ್ಬೇಕು. ಸೊ ಏನೋ ನಮ್ಗೆ ಎಲ್ಲಿದ್ರು ನಮ್ಗೆ ಆ ರೀತಿ ಅಟ್ಯಾಚ್ಮೆಂಟ್, ನಮ್ಗೆ ಬಂಧನ ನಮ್ಗೆ. ಸೊ ಇಲ್ಲಿ ಇಂದ್ರ ಆಗಿದ್ದವಾಗ ಬ್ರಹ್ಮ ನೋಡ್ತಾರೆ, ಓ ಏನ್ ದೊಡ್ಡ ಸ್ಥಾನ, ಎಲ್ಲ ಹೊಣೆಗಾರಿಕೆ, ಎಲ್ಲ ಕೆಲಸಗಳು ಎಲ್ಲ ನಿಂತೋಗಿದೆ ಅಲ್ವಾ. ದೇವೇಂದ್ರ ಅಂದ್ರೆ ಮಳೆ ಸುರಿಸ್ಬೇಕು, ಎಲ್ಲ ದೇವತೆಗಳ ರಾಜ,
ಎಷ್ಟೆಷ್ಟು ಡ್ಯೂಟೀಸ್ ಕರ್ತವ್ಯಗಳಿದೆ, ಎಲ್ಲ ಏನಾಗ್ತಾ ಇದೆ, ಎಲ್ಲ ನಾನು ಬ್ರಹ್ಮದೇವರು ಯಾವಾಗಲೂ ಕೃಷ್ಣನ ಜಪ ಮಾಡಿ ಇಟ್ಕೊಂಡು ಅವರು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಅವರು ನಿಶ್ಚಿಂತೆಯಿಂದ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ನೋಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇದ್ದಾರೆ ಇಂದ್ರ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಸೂರ್ಯ ಏನ್ ಮಾಡ್ತಾ ಇಲ್ಲ, ಚೆಕಿಂಗ್ ನಡೀತಾ ಇದೆ ಅವರು. ಸೊ ನೋಡ್ತಾರೆ ಏನಿದಾಗೆ ಇಲ್ಲಿ ಪಟ್ಟ ಇಲ್ಲಿ ಖಾಲಿ ಇದೆ, ಇಲ್ಲಿ ನೋಡಿದ್ರೆ ಇಂದ್ರ ನೋಡಿದ್ರೆ ಓಕೆ ಸಾಯ್ತು ಸಾಕು, ಇಂದ್ರ ಸ್ವಲ್ಪ ಕಷ್ಟಪಟ್ಟಿದ್ದಾರೆ, ದುಃಖ ಆಗಿದೆ, ಬರ್ಲಿ ಇಂದ್ರ ವಾಪಸ್ ಬರ್ಲಿ ಸಾಕಿಲ್ಲ ಅಂತ ಹೋಗಿ ಇಂದ್ರನ ಹತ್ರನೇ ಹೋಗಿ ನೋಡ್ತಾರೆ. ಇಂದ್ರ ಒಂದು ಹಂದಿ ಆಗಿದೆ. ಇಂದ್ರ ನಿನ್ನ ಶಾಪ ವಿಮೋಚನೆ ಮಾಡ್ತೇನೆ, ಸಾಕು ಸಾಕು, ಕೆಲವು ಕಷ್ಟ ಆಯ್ತು ಬಂತು, ನಿಮ್ಮ ತಪ್ಪು ಮಾಡಿದೆ, ತಪ್ಪು ಆಗುತ್ತೆ, ಟು ಎರ್ ಇಸ್ ಹ್ಯೂಮನ್, ಮನುಷ್ಯನು ಬದ್ಧ ಜೀವಿ ಅಂದ್ರೆ ತಪ್ಪುಗಳು ಮಾಡ್ತೇವೆ ನಾವು, ಆಯ್ತು ಓಕೆ ನಿನ್ನ ತಪ್ಪು ಇವಾಗ ಅರ್ಥ ಆಗಿದೆ ನಿಂಗೂ ಕೂಡ, ನಿನ್ನ ಯಾಕೆ ಹೀಗಿದೆ ಅಂತ, ಬನ್ನಿ ಬಾ ನೀನು. ಸೊ ಇಂದ್ರ ಹೇಳ್ತಾನೆ, ಎಲ್ಲಿ ಬರೋದು ನಾನು, ಯಾರು ನೀವು, ನಂದು ನೋಡಿ ನಾನು ಇಂಥ ದೊಡ್ಡ ಹಂದಿ, ದೊಡ್ಡ ಹಂದಿ. ಸೊ ನಾನು ಇಲ್ಲಿ ನನಗೆ ದೊಡ್ಡ ಹಂದಿಗಳ ನೇತ, ನಾನೇ ಇಲ್ಲಿ ಲೀಡರ್, ನಾನು ಈ ಸಮಾಜಕ್ಕೆ, ಹಂದಿ ಸಮಾಜದ ಈ ಪಾರ್ಟಿಗೆ ಸೇರಿದವನು ನಾನು. ಸೊ ಹಂದಿ ಸಮಾಜ, ನನ್ನ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ನನ್ನ ದೊಡ್ಡ ಸಂಸಾರ, ಎಲ್ಲಿ ಬಿಟ್ಟು ಬರೋದು. ಸೊ ಹೇಳ್ತಾರೆ ಇದು ನಮ್ಮ ಸ್ಥಿತಿ. ಅಹಂಕಾರಿ ದೇಹದಕ್ಕೆ ಹುಟ್ಟಿದ ತಕ್ಷಣವೇ ಗಟ್ಟಿಯಾಗಿ ನಾವು ಇಲ್ಲಿ ಸಿಕ್ಕಿಬಿದ್ದಿದೆ, ಈ ಒಂದು ಮಾಯೆಯಲ್ಲಿ ಸಿಕ್ಕಿಬಿದ್ದಿದೆ. ಯಾರು ಅಂತ ದೊಡ್ಡ ವ್ಯಕ್ತಿ ಇಂದ್ರನಿಗೆ ಎಲ್ಲ ಗೊತ್ತು. ಇಂದ್ರನಿಗೇನು ಈ ಭಗವದ್ಗೀತೆ ಭಾಗವತ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಎಲ್ಲವೂ ಗೊತ್ತು. ಅವ್ರಿಗೆ ಎಲ್ಲ ಅವರು ಇದ್ರಲ್ಲಿ PhD ಎಲ್ಲ ಪಡೆದಿದ್ದಾರೆ ಅವ್ರಲ್ಲ. ಅಂತ ಒಂದು ದೊಡ್ಡ ವ್ಯಕ್ತಿಗಳು ಕೂಡ ಆ ದೇಹವನ್ನು ಪಡೆದಿದ ತಕ್ಷಣವೇ ಅಷ್ಟೇ ಫಿನಿಶ್. ಸೊ ನಾವು ಹಾಗೆ ಈ ದೇಹದಲ್ಲಿದ್ದೇವೆ, ಈ ನಾಡಿನಲ್ಲಿದ್ದೇವೆ, ಈ ಕುಟುಂಬದಲ್ಲಿದ್ದೇವೆ, ಈ ತಾತ್ಕಾಲಿಕ ಸ್ಥಾನದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ಅದೇ ಕೃಷ್ಣನು ದೇವೋತ್ತಮ ಪರಮ ಪುರುಷನು, ಅವನು ದಿವ್ಯ ದೇಹ ಪಡೆದವನು. ಅವನು ಯಾವ ಈ ರೀತಿಯ ಭ್ರಾಂತಿ, ಈ ರೀತಿಯ ಅಂಧಕಾರ, ಈ ರೀತಿಯ ಅಜ್ಞಾನ ಅದರ ಪ್ರಶ್ನೆಯೇ ಇಲ್ಲ. ಸೊ ಅವನಿಗೆ ಬಿಟ್ಟಿರ್ಲಿ, ಅವನ ಭಕ್ತರೇ, ಅವನ ಶುದ್ಧ ಭಕ್ತರ ಆಚಾರ್ಯರು, ಅವರು ಇದರಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೆ. ನಾವು ಎಷ್ಟು ಮಟ್ಟಿಗೆ ನಾವು ಅವನ ಭಕ್ತಿಯನ್ನು ಮಾಡ್ತಾ ಇದ್ದೇವೆ, ಅಷ್ಟರ ಮಟ್ಟಿಗೆ ನಾವು ಕೂಡ ಈ ಭೌತಿಕ ಗುಣಗಳಿಂದ ನಾವು ಮುಕ್ತರಾಗ್ತಾ ಇದ್ದೇವೆ. ನಾವು ಯಾವ ನಮಗೆ ಗೊತ್ತು ನಾವು ಎಂತಹ ವ್ಯಕ್ತಿ ಅಂತ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು. ಏನ್ ತಾಮಸ ಗುಣದ ಇದನ್ನು ಪಡೆದು ಯಾವ ತರ ನನಗೆ ಸ್ವಭಾವಗಳಿದೆ ಇತ್ತು, ನನಗೆ ಗೊತ್ತು. ರಾಜಸ ಗುಣ ಹೇಗಿತ್ತು. ಸೊ ನಮಗೆ ಪರಿವರ್ತನೆ ನಮಗೆ ಗೊತ್ತು, ನಾವು ಆಗಿದ್ದು ಎಲ್ಲಿಂದ. ಸೊ ಹೀಗೆ ನಾವೇ ಈಗ ಭಗವಂತ ಕೃಷ್ಣನ ಸಂಪರ್ಕದಲ್ಲಿ ಬದಲಾಗುವಾಗ ಕೃಷ್ಣನು ಹೇಗೆ ಅವನು ಈ ಗುಣಗಳ ಪ್ರಭಾವದಲ್ಲಿದ್ದಾನೆ, ಅದು ಆ ಒಂದು ತತ್ವ, ಅದು ಹುಚ್ಚು ತತ್ವ, ಅದು ಸಾಧ್ಯ ಇಲ್ಲ. ಕೃಷ್ಣನ ಭಕ್ತಿಯಿಂದ, ಕೃಷ್ಣನ ನಾಮ ಹೇಳೋದ್ರಿಂದ ನಾವು ಅಷ್ಟು ಪರಿಪೂರ್ಣತೆಯನ್ನು ಹಂತಕ್ಕೆ ಒಂದು ಹೆಜ್ಜೆ ಹೋಗ್ತಾ ಇವೆ. ನಮ್ಮ ಎಲ್ಲ ರಾಜಸ ತಾಮಸ ಗುಣಗಳು ಹೋಗ್ತಾ ಇದೆ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಸೊ ಕೃಷ್ಣನ ವಿಷಯ ಕೇಳೋದ್ರಿಂದ, ಕೃಷ್ಣನ ನಾಮವನ್ನು ಹೇಳೋದ್ರಿಂದ ನಾವು ಈ ಭೌತಿಕ ಕಲ್ಮಶಗಳಿಂದ ನಾವು ಮುಕ್ತರಾಗ್ತೇವೆ. ಕೃಷ್ಣನು ಎಲ್ಲ ಸ್ವಚ್ಛ ಮಾಡಿ, ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚೇ ಚೇತಯೇತೇರ್ನಾವಿದ್ದಂ ಸಿತಂ ಸತ್ವೇ ಪ್ರಸೀದತಿ. ಸೊ ನಮ್ಮ ರಾಜಸ ತಾಮಸ ಗುಣ, ನಮ್ಮ ಆಸೆಗಳು, ನಮ್ಮ ಕಾಮ ಭೋಗ ಇಚ್ಛೆಗಳು, ಕ್ರೋಧ, ಇದೆಲ್ಲ ನಾಶ ಆಗಿ ನಾವು ಸತ್ವಗುಣಕ್ಕೆ ಬಂದು, ಮತ್ತೆ ಸತ್ವಗುಣವನ್ನು ಮೀರಿ, ಸೊ ನಾವು ಕೃಷ್ಣನ ನಾಮದ, ಕೃಷ್ಣ ಭಕ್ತಿಯಿಂದ ಆದ್ರೆ ಕೃಷ್ಣನ ಸ್ಥಿತಿ ಏನು? ಸೊ ದೇವತಾ ಭಕ್ತಿಯಿಂದ ಇದಾಗೋದಿಲ್ಲ. ನಾನು ಈ ದೇವತೆಯ ಪರಮ ಭಕ್ತ, ನಾನು ಆ ದೇವಿಯ ಪರಮ ಭಕ್ತ. ನೀವು ಎಷ್ಟು ಮಾಡಿದ್ರು ನೀವು ಗುಣದಲ್ಲೇ ಇರ್ತೀರ. ಯಾರಾದ್ರೂ ಎಷ್ಟು ವರ್ಷಗಳು, ನೀವು 20 ವರ್ಷನೋ ಆಗ್ಲಿ, 100 ವರ್ಷ ಆಗ್ಲಿ, 1000 ಲಕ್ಷ ವರ್ಷ ನಾವು ಜನ್ಮ ಮಾಡಿದ್ರು ಕೂಡ ನಾವು ಗುಣಗಳ ಪ್ರಭಾವದಲ್ಲೇ ಉಳಿತೀವಿ. ಅಸುರರು ನೋಡಿ, ಇಂಥ ದೊಡ್ಡ ಭಕ್ತ ರಾವಣನು, ಆದ್ರೆ ಏನು ತಾಮಸ ಗುಣ. ಹಿರಣ್ಯಾಕ್ಷ ತಾಮಸ ರಾಜಸ ಗುಣ. ಇಷ್ಟೆಷ್ಟು ಅವರು ಭಕ್ತಿ ಮಾಡಿ, ಅವ್ರು ತಪಸ್ಸೆ ಮಾಡಿದ್ರು ಏನ್ ಪ್ರಯೋಜನ ಬಂತು? ವ್ಯಕ್ತಿತ್ವನೇ ಒಳಗೆ ಏನು ಬದಲಾವಣೆ ಇಲ್ಲ ಅಲ್ಲ. ಆದ್ರೆ ನೋಡಿ, ಕೃಷ್ಣ ಭಕ್ತಿ ಮಾಡಿ ಮೃಗಾರಿ, ವಾಲ್ಮೀಕಿ ಎಲ್ಲಿಂದ ಎಲ್ಲಿ, ಅಷ್ಟು ಒಂದು ಮೃಗಾರಿ ಅಂದ್ರೆ ಅಷ್ಟು ಹಿಂಸೆ ಕೊಟ್ಟು, ಅಷ್ಟು ಅದರಲ್ಲಿ ಆನಂದ, ಹಿಂಸೆ ಕೊಡೋದ್ರಲ್ಲಿ. ಆ ವ್ಯಕ್ತಿ ನಾರದರ ಒಂದು ಸಂಪರ್ಕದಿಂದ ಹೇಗೆ ಬದಲಾಗಿದೆ. ಸೊ ಇದು ಆಕ್ಚುಲಿ ಕೃಷ್ಣ ಭಕ್ತಿಯ ಪರಿಣಾಮ. ನಾವು ಅರ್ಥ ಮಾಡ್ಕೊಳ್ಬೇಕು. ಏಕೆಂದ್ರೆ ಕೃಷ್ಣ ಭಕ್ತಿ ಮಾಡೋದೇನು, ಬೇರೆ ದೇವತೆಗಳ ಭಕ್ತಿ ಮಾಡೋದೇನು ಇಲ್ಲ, ಯಾರೋ ಬಾಬಾ, ಯಾರೋ ಯೋಗಿ ಮಾಡೋದು. ಅದರಿಂದ ನಾವು ಎಲ್ಲಿದ್ವೋ ಅಲ್ಲೇ ಇದ್ದೇವೆ ಅಷ್ಟೇ. ತಾತ್ಕಾಲಿಕವಾಗಿ ನಾವೇನಾದ್ರು ಸ್ವಲ್ಪ ನಮಗೆ ಒಂದು ಮನಃಶಾಂತಿ, ಒಂದು ಸ್ವಲ್ಪ ದಿವಸನೋ, ಸ್ವಲ್ಪ ಸಮಯನೋ, ಸ್ವಲ್ಪ ಸಿಗ್ಬಹುದು. ಸೊ ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು ಅಂದ್ರೆ ನಾವು ಕೃಷ್ಣನನ್ನು ಆಶ್ರಯಿಸ್ಬೇಕು. ಯಾಕಂದ್ರೆ ಅವನೊಬ್ಬನೇ ಈ 3 ಗುಣಗಳಿಂದ ಮುಕ್ತನಾಗಿರುವನು. ಅವನನ್ನು ಆಶ್ರಯಿಸಿದ್ರೆ ಮಾತ್ರನೇ ನಾವು ಈ ಗುಣಗಳಿಂದ ಮುಕ್ತರಾಗಿ ಸಾಧ್ಯ, ಇಲ್ಲ ಅಂದ್ರೆ ಅಸಾಧ್ಯ.
ಸೊ ಮತ್ತೊಮ್ಮೆ ಇದು ಸ್ವಯಂಭೂಮನು. ಸೊ ಕಾರಣ ಏನು? ಕಾರಣ ನಾವೇ, ನಮ್ಮ ಇಚ್ಛೆಗಳು ಇದು ಇದೆ, ನಮ್ಮ ಭೌತಿಕ ಇಚ್ಛೆಗಳು ನಮ್ಮ ಇದಕ್ಕೆ. ಸೊ ಇಲ್ಲಿ ಈ ಸನ್ನಿವೇಶದಲ್ಲಿ ಕಾರಣನು ಹೇಳ್ತಾ ಇದ್ದಾರೆ ಅವರು, ಕೃಷ್ಣನೇ ಪರಮಪುರುಷನೇ ಕಾರಣ. ಸೊ ಅವನ ಸಂಕಲ್ಪ, ಅವನ ಇಚ್ಛೆ ಆಗಿದ್ದು ಒಳ್ಳೇದು, ಅಲ್ಲಾಗಿದ್ದು ಉತ್ತಮನಿಗೂ ಒಳ್ಳೇದು, ಉತ್ತಮ ತಾಯಿ ಸುರುಚಿಗೂ ಒಳ್ಳೇದು, ಇಲ್ಲಿ ಧ್ರುವ ಮಹಾರಾಜರಿಗೂ ಒಳ್ಳೇದು, ಮತ್ತೆ ಅಲ್ಲಿ ಸತ್ತ ಯಕ್ಷರಿಗೂ ಕೂಡ ಒಳ್ಳೇದೇ. ಸೊ ಎಲ್ಲರೂ ಕೂಡ ಒಳ್ಳೇದೇ ಆಗಲಿ, ಯಾರು ಕೂಡ ಕೆಟ್ಟದಾಗಲಿ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದಕ್ಕೆ ಇದು ಸ್ವಾಮಿಭೌಮನು ಅಂತ ಆಚಾರ್ಯರು ಅವರ ಒಂದು ಕೃಪೆಯಿಂದ, ಅವರ ಒಂದು ದಿವ್ಯ ವಾಣಿಯಿಂದ ನಮಗೆ ಸ್ವಲ್ಪ ಅರ್ಥ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಇನ್ನೇನಾದ್ರೂ ಹೇಳ್ಬೇಕಂದ್ರೆ ಈ ವಿಷಯದಲ್ಲಿ, ಇವತ್ತು ವಿಷಯ ಶ್ರೀಲ ಪ್ರಭುಪಾದ ಹೇಳಿದ ಮುಖ್ಯವಾಗಿ ಕೃಷ್ಣನ ದೇಹ ಸಚ್ಚಿದಾನಂದ ದೇಹ, ಅದು ಸತ್ವಗುಣದಲ್ಲ. ಯಾರಾದ್ರೂ ಹತ್ರ ಭಾವಿಸಿದ್ರೆ ಅವರು ಮೂರ್ಖರು, ಅವ್ರಿಗೆ ಬುದ್ಧಿಹೀನರು, ಕೃಷ್ಣನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅವ್ರಿಗೆ ಗೌರವದಿಂದ ಹರೇ ಕೃಷ್ಣ ಅಷ್ಟೇ. ಸೊ ನಾವು ಕೂಡ ಆ ಒಂದು ಭಾವನೆಯಲ್ಲಿ ಇರೋವರೆಗೂ ನಾವು ಕೃಷ್ಣ ಭಕ್ತಿಯಲ್ಲಿ ನಾವು ಸರಿಯಾಗಿ ಒಂದು ಇದನ್ನ ದೃಢ ನಂಬಿಕೆ ಇರೋದಿಲ್ಲ ನಮ್ಗೆ. ಹೌದಲ್ಲ, ತೊಂದರೆ ಇಲ್ಲ, ನಾವು ಈಗ ಕೃಷ್ಣ ನಾಮ ಹೇಳ್ತೇವೆ, ಆ ನಾಮನೂ ಹೇಳೋಣ, ನಾವು ಅದು ಕೂಡ ಜಪಿಸ್ಬೇಡ. ಇಲ್ಲ, ಈಗ ಇದು ಪೂಜೆ ಮಾಡ್ತೇವೆ, ಅದು ಕೂಡ ಪೂಜೆ ಮಾಡ್ಬೇಡ. ನಮ್ಗೆ ಇರೋದ ಸಮಯ ಕಡಿಮೆ, ನಮಗೆ ನಾವಿಲ್ಲಿ ಮುಳುಗ್ತಾ ಇದ್ದೇವೆ, ಇಲ್ಲಿ ಸಮುದ್ರದ ಕಡಲಿನಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ಮುಳುಗ್ತಾ ಇದ್ದೇವೆ ನಾವು. ಸೊ ಇಲ್ಲಿ ನಾವು ಕೃಷ್ಣನ ಕೊಟ್ಟದ್ದು, ಆಚಾರ್ಯರು ಕೊಟ್ಟದ್ದು, ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಕೃಷ್ಣ ಭಕ್ತಿಯಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಳ್ಬೇಕು. ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು ನಾವು ನಮ್ಮ. ಸೊ ಇದು ಹೇಗೆ, ಇದು ಕುದುರೆ, ಅದು ಕರೆಕ್ಟ್. ಭಕ್ತಿಯಲ್ಲಿ ಆತರ ನಾವು ಇರ್ಬೇಕು, ಕೃಷ್ಣನಿಗೆ ಅಷ್ಟು ವಿಧೇಯರಾಗಿರ್ಬೇಕು, ಆಚಾರ್ಯರಿಗೆ ಅಷ್ಟು ವಿಧೇಯರಾಗಿರ್ಬೇಕು. ನಾವು ಅಪರಾಧಗಳು ನಿಲ್ಲಿಸ್ಬೇಕು, ಸರಿಯಾದ ಗ್ರಹಣೆ ಇರ್ಬೇಕು ನಮಗೆ. ನಾವು ಭಕ್ತಿ ಒಂದ್ ಕಡೆ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ನಾವು ಅಪರಾಧಗಳು ಮಾಡ್ತೇವೆ. ಇದು ಹೇಗೆ ಇದು ಹೇಗೆ ಅಂದ್ರೆ, ಆನೆ ಹೋಗೋದು, ಅಲ್ಲಿ ನೀರಿನಲ್ಲಿ ಹೋಗಿ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳೋದು, ಮತ್ತೆ ಹೊರಗೆ ಬಂದು ಮಣ್ಣು ಹಾಕೊಳ್ಳೋದು. ಸೊ ಹೀಗೆ ಭಕ್ತಿಯಲ್ಲಿ ಒಂದ್ಸಲ ಭಕ್ತರು ಒಳ್ಳೆ ಸಾಧನೆ ಇರುತ್ತೆ, ಆದ್ರೆ ಅವ್ರಿಗೆ ಹಿರಿಯ ಭಕ್ತರನ್ನು ಗುರುತಿಸೋ ಒಂದು ಶಕ್ತಿನೇ ಇರೋದಿಲ್ಲ. ಈ ಹಿರಿಯ ಭಕ್ತರು ಅವರ ಭಕ್ತಿ ಹೇಗಿದೆ, ಅವ್ರು ಹೇಗೆ ಅವರ ಗುರುವನ್ನು ಸಂತೃಪ್ತಿ ಮಾಡಿದ್ದಾರೆ, ಅವ್ರ ಪ್ರಭುಪಾದನ್ನು ಹೇಗೆ ಸಂತೃಪ್ತಿ ಮಾಡಿದ್ದಾರೆ, ಹೇಗೆ ಕೃಷ್ಣ ಸಂತೃಪ್ತಿ ಮಾಡಿದ್ದಾರೆ, ಅದರ ಒಂದು ಇದೇ ಇಲ್ಲ. ಸೊ ಇದೇನು ಇದು? ಸೊ ನಾವು ಬೆಳೆಸ್ಕೊಳ್ಳೋದಂದ್ರೆ, ಭಕ್ತಿಯನ್ನು ಬೆಳೆಸೋದಂದ್ರೆ ನಾವು ಸಾಧನೆ ಮಾಡ್ತೇವೆ, ಅದ್ರ ಜೊತೆಗೆ ನಾವು ಅಪರಾಧಗಳಿಂದ ಮುಕ್ತರಾಗ್ಲಿಕ್ಕೆ ಸರಿಯಾದ ಒಂದು ಸಂಘ, ಗ್ರೂಪ್ ಥಿಂಕಿಂಗ್ ಅಂತ ಒಂದ್ಸಲ ಹೇಳ್ತೇನೆ. ಗ್ರೂಪ್ ಥಿಂಕಿಂಗ್ ಅಂದ್ರೆ 4 ಜನ ಹೇಳ್ತಾರೆ, ಒಂದೇ ಹೇಳ್ತಾರೆ. ಹಾಗೆ ಪ್ರಭುಪಾದ ಒಳ್ಳೆ ಸ್ಟೋರಿ ಹೇಳ್ತಾರೆ, ಭೂತ ದೇವ ಯಾರೊಬ್ಬ ವ್ಯಕ್ತಿನ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಸೇರ್ಕೊಳ್ತಾರೆ. ಸ್ವಲ್ಪ ಫ್ರೆಂಡ್ಸ್ ಸೇರ್ಕೊಂಡು ಅವ್ರಿಗೆ ವ್ಯಕ್ತಿ ಕಂಡ್ರೆ ಆಗೋದಿಲ್ಲ ಎಲ್ಲರಿಗೂ, ಅವನಿಗೆ ಸ್ವಲ್ಪ ಹುಚ್ಚು, ಅವನಿಗೆ ಏನೋ ಇದು ಮಾಡ್ಬೇಕು ಅಂತ ಒಬ್ಬ ವ್ಯಕ್ತಿ 10 ಜನ ಸ್ನೇಹಿತರು ಸೇರಿಸ್ಕೊಂಡು ಅವನು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ರೆ, ಹೋಗಿ ನೀನು ಭೂತ 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 ಭೂತ್ ಭೂತ್ ಭೂತ್. ಆಕ್ಚುಲಿ ಆ ವ್ಯಕ್ತಿ ಇದ್ದಾನೆ, ಚೆನ್ನಾಗಿದ್ದಾನೆ, ಏನೂ ಆಗಿಲ್ಲ, ಆದ್ರೆ ಇವನು ಭೂತ ಅಂತ ಹೇಳೋದು. ಮತ್ತೆ ಮುಂದೆ ಮುಂದೆ ಎಲ್ಲೂ ಹೋದ್ರು ಆ ವ್ಯಕ್ತಿ, ಎಲ್ಲರೂ ಕೂಡ ಅಲ್ಲಿ ಮೊದಲೇ ಮಾತಾಡ್ಕೊಂಡಿದ್ದಾರೆ, ಎಲ್ಲರೂ ಭೂತ ಭೂತ ಭೂತ. ಸೊ ಕೊನೆಗೆ ಆ ವ್ಯಕ್ತಿಗೆ ಅನಿಸುತ್ತೆ, ನಿಜವಾಗ್ಲೂ ನಾನು ಭೂತನಾಗ್ಬಿಟ್ಟಿದ್ದೇನೆ, ದೆವ್ವ ಆಗ್ಬಿಟ್ಟಿದ್ದೇನೆ, ಪಿಶಾಚಿ ಆಗ್ಬಿಟ್ಟಿದ್ದೇನೆ ಅಂತ. ಸೊ ಹೀಗೆ ಏನಿವೆ ಈ ರೀತಿ ಒಂದು ಗ್ರೂಪ್ ಥಿಂಕಿಂಗ್, ಕೆಲವು ಜನ ಸೇರ್ಕೊಂಡು ಹೌದು ಆ ವ್ಯಕ್ತಿ ಮಾಡಿದ್ದು, ಈ ವ್ಯಕ್ತಿ ಹೀಗೆ ಮಾಡಿದ್ದು, ಇದು ಅದು ತಪ್ಪು ಹೇಳ್ತಾ ಇದ್ರೆ ಆ ತಪ್ಪದೇ ಒಂದು ನಿಜ ಅನ್ಕೊಂಡ್ಬಿಡ್ತಾರೆ. ಇದು ಕೂಡ ಇದು ಜಗತ್ತು ನಡೆಯುತ್ತೆ, ಇದು ಎಲ್ಲಿ ನಡೆಯುತ್ತೆ? ಭೌತಿಕ ಜಗತ್ತಿನಲ್ಲಿ ನಡೆಯುತ್ತೆ. ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ನಾವು ಕೊನೆಗೆ ಎಲ್ಲರೂ ಕೂಡ ಕಪಟಿಗಳೇ, ಎಲ್ಲರೂ ಕೂಡ ಮೋಸಗಾರರೇ. ಸೊ ಈ ರೀತಿ ನಾವು ಇದ್ದಾಗ ನಾವು ನಮ್ಮ ಭಾವನೆ ಕೂಡ ಆ ರೀತಿಯಲ್ಲಿ ಕೃಷ್ಣನು ನಮಗೆ ಆ ರೀತಿಯ ಒಂದು ಅಂಧಕಾರದಲ್ಲೇ ಇರುತ್ತೆ. ಆದ್ರೆ ನಾವು ಈ ಸಂಘವನ್ನು ಬಿಟ್ಟು ನಾವು ಒಳ್ಳೆ ಸಂಘದಲ್ಲಿ, ಭಕ್ತರ ಇದರ ಸಂಘದಲ್ಲಿ, ಆಶ್ರಯದಲ್ಲಿ ನಾವು ಬೆಳೀತಾ ಇದ್ರೆ ನಮ್ಗೆ ಎಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತೆ, ಎಲ್ಲವೂ ಕೂಡ ಕ್ಲಿಯರ್ ಆಗಿ ತಿಳಿಯುತ್ತೆ. ನಮ್ಮ ದೋಷಗಳು ನಮಗೆ ಅರಿವಾಗತ್ತೆ. ಸೊ ನನ್ನಲ್ಲಿ ಏನೇನು ದೋಷಗಳಿದೆ, ನನ್ನಲ್ಲಿ ಏನು ನನಗೆ ಅಡಚಣೆ ಆಗ್ತಾ ಇದೆ, ನನಗೆ ಅಡಚಣೆ ಹೇಗೆ ಹೊರಗೆ ಬರೋದು. ಸೊ ನಮಗೆ ಇದು ಭಗವಂತನ ಕೃಪೆಯಿಂದ, ಕೃಷ್ಣ ಭಕ್ತರ ಕೃಪೆಯಿಂದ ನಮಗೆ ಅದು ಗೊತ್ತಾಗ್ತದೆ. ಸೊ ಅದಕ್ಕೆ ಅದು ಸಂಘವನ್ನು ನಾವು ಹೇಳುವಾಗ ಉತ್ತಮ ಬೆಟರ್ ಅಸೋಸಿಯೇಷನ್. ಯಾವಾಗಲೂ ನಾವು ಭಕ್ತರ ಸಂಘದಲ್ಲೂ ಕೂಡ ಬೇರೆ ಬೇರೆ ಲೆವೆಲ್ ಮಟ್ಟಗಳಿರುತ್ತೆ, ಅದನ್ನ ಪಡ್ಕೊಳ್ಬೇಕು. ಅದನ್ನ ಗುರುತಿಸೋ ಒಂದು ಶಕ್ತಿ ನಮಗೆ ಕೃಷ್ಣನ ನಮಗೆ ಅನುಗ್ರಹಿಸ್ಬೇಕು. ಸೊ ಅದನ್ನು ನಾವು ಯಾಚಿಸ್ಬೇಕು. ಆಚಾರ್ಯರು ಶಿಲ ಪ್ರಭುಪಾದರು ಉತ್ತಮ ಸಂಘ, ಭಾಗವತ ನೋಡಿ, ಶಿಲ ಪ್ರಭುಪಾದರು ಎಲ್ಲ ನಮಗೆ ಪ್ರತಿ ದಿವಸ ಯಾವ ತರ ಇದು ಕೊಡ್ತಾ ಇದ್ದಾರೆ. ಮತ್ತೆ ಹಾಗೆ ಅವರ ಶಿಷ್ಯರಿದ್ದಾರೆ, ಅವರ ಅನುಯಾಯಿಗಳಿದ್ದಾರೆ, ಎಷ್ಟು ಸಮಯ ಅವರಿಗೆ ಅವರು ಸೇವೆ ಮಾಡಿದವರು. ಸೊ ಅವರ ಇದರಲ್ಲಿ ನಮಗೆ ಭಕ್ತಿಯಲ್ಲಿ ನಾವು ಒಂದೊಂದು ಹೆಜ್ಜೆ ನಾವು ಮುಂದೆ ಹೋಗ್ತೀವಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಮ್ಮ ದೀಪೋತ್ಸವ ನಡೀತಾ ಇದೆ, ಕಾರ್ತಿಕ ಮಾಸದ್ದು. ಸೊ ಎಲ್ಲರೂ ನೀವು ನಿಮ್ಮ ಮನೆಯಲ್ಲೇ ಅದು ಆಚರಿಸಿ, ದಾಮೋದರ ಇದು. ಸೊ
ಸೊ ನಮ್ಮ ಮಂದಿರದಲ್ಲಿ ಮಂಗಳೂರಿನ ಕೇಂದ್ರಗಳಿಂದ ಕೂಡ ಡೈಲಿ ನಮ್ಮ ಭಕ್ತರು 2-3 ಮನೆಗಳಲ್ಲಿ ಸೊ ಎಲ್ಲ ಪ್ರತಿ ದಿವಸ ಇದ್ದಾರೆ. ಸೊ ನಮ್ಮ ಪ್ರಭುಜಿಗಳು ಹೇಳ್ತಾ ಇದ್ರು, ಇದು ಕೇವಲ ದಾಮೋದರ ಮಾಸ ಅಂತಲ್ಲ, ಇನ್ಮೇಲೆ ನಾವು ಸತತವಾಗಿ ಮಾಡ್ಬೇಕು ನಾವು. ಸೊ ನಮ್ಮ ಕೆಲಸ ಇಷ್ಟೇ, ನಮ್ಮದು ನಾವು ಕೃಷ್ಣನು ಕೊಟ್ಟಿರೋದು ನಮಗೆ ಇದೆ, ನಮಗೇನು ಸ್ವಲ್ಪ ತಿಳಿದಿದೆ, ಸ್ವಲ್ಪ ನಾವು ಈ ಸ್ವಲ್ಪ ಕಲ್ತಿದೆ, ಅದು ಇನ್ನೊಬ್ರು ಕೂಡ ನಾವು ಕಲಿಸ್ಬೇಕು. ಪ್ರಭುಪಾದ ಹೇಳೋದು, ನೀವು ಎಷ್ಟು ಕಲ್ತಿದ್ದೀರೋ ಅಷ್ಟು ಕಲಿಸಿ. ಸೊ ಎನಿವೆ, ಸೊ ಅದೇ ನಾವು ಒಗ್ಗಟ್ಟಿನಿಂದ ಸಂಸ್ಥೆಯಲ್ಲಿ ಅದು ದೊಡ್ಡದಾಗಿ ಮಾಡಬಹುದು. ಎಲ್ಲವೂ ಕೂಡ ಹೇಳ್ತಾರಲ್ಲ, ಒಂದೊಂದು 10 ಕಡ್ಡಿಗಳಿರುತ್ತೆ, 10 ಕಡ್ಡಿಗಳನ್ನು ನೀವು ಅದು ಸಪರೇಟ್ ಆಗಿ ಕಡ್ಡಿಗಳಿದ್ರೆ ಅದನ್ನ ನೀವು ಇದು ಮಾಡ್ಬೋದು, ಅದ್ರ ಒಟ್ಟಿಗೆ ಇದೆ ಕಡ್ಡಿಗಳು, ಅದರ ಬಲ ಇರುತ್ತೆ. ಹಾಗೆ ಶ್ರೀಲ ಪ್ರಭುಪಾದರು ದೊಡ್ಡ ಆಚಾರ್ಯರು, ಅವರು ಕಲಿಯುಗದಲ್ಲಿ ಹೇಗೆ ಇದು ಪ್ರಚಾರ ಮಾಡಬೇಕು, ಅವರ ಗುರುಗಳು ಆಕ್ಚುಲಿ ಅವ್ರು ಹೇಳಿದ್ದು, ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ದೊಡ್ಡ ಸಂಸ್ಥೆ, ಅವರು ಗವರ್ನಿಂಗ್ ಬಾಡಿ ಕಮಿಷನ್ ಶ್ರೀಲ ಪ್ರಭುಪಾದ ಗುರುಗಳು ಮಾಡಿದ್ರು. ಅದೇ ರೀತಿಯಲ್ಲಿ ಪ್ರಭುಪಾದರು ಅದನ್ನು ಮೊದಲಿಂದಾನೇ ಆರಂಭ ಮಾಡಿ ಹೇಗೆ ಒಂದು ಸಮಿತಿ ಮಾಡಿ ಒಂದು ಸಂಘಟನೆ ಮಾಡಿ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದರಲ್ಲಿ ನಾವು ಹೀಗೆ ಪ್ರಚಾರ ನಾವು ಮಾಡ್ಬೋದು. ಸೊ ಇಲ್ಲಿ ದೀಪೋತ್ಸವ ಸೊ ಮಾಡಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಮಾಡಿ. ಕೆಲವು ಕೇಂದ್ರಗಳು ಬೇರೆ ಬೇರೆ ಇದರಲ್ಲಿ ಹೋಗಿ ಈ ತಿಂಗಳಲ್ಲಿ ಬಹಳ ಅಷ್ಟು ಮಾಡ್ತಾರೆ. ಸೊ ಮಿಡ್ಲ್ ಈಸ್ಟ್ ಪರ್ಟಿಕ್ಯುಲರ್ಲಿ ಹೇಳೋದು ನಾವು ಕೇಳೋದು, ನಮ್ಮ ಗುರು ಮಹಾರಾಜರು ಇವರು ಶಿಷ್ಯರೆಲ್ಲ ಅಷ್ಟು ದೊಡ್ಡದಾಗಿ ಅಲ್ಲಿ ಪ್ರಚಾರ ಮಾಡಿ ಕೇವಲ ಇದರಿಂದ ದಾಮೋದರ ಈ ತಿಂಗಳಲ್ಲಿ ಅವರು ಹೋಗಿ ಎಲ್ಲ ಜನರು ಭೇಟಿ ಮಾಡಿ ಅವ್ರಿಗೆ ಕೃಷ್ಣ ಭಕ್ತಿಗೆ ಅವ್ರಿಗೆ ಪರಿಚಯ ಮಾಡಿಸಿದ್ರು. ಸೊ ಮಾಡಿಸಿ, ಎಲ್ಲರೂ ಕೂಡ ಮಾಡಿಸಿ. ಸೊ ಅಲ್ಲಿ ಬನ್ನಿ, ಯಾರಿಗೆ ಆಗುತ್ತೆ ಸಾಧ್ಯ ಆಗುತ್ತೆ ನಮ್ಮೊಟ್ಟಿಗೆ. ಇಲ್ಲೂ ಕೂಡ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರ್ನಾಟಕ ದೇಶದಲ್ಲಿ ನಮಗೆ ಈಗ ಭಗವಂತನು ಒಂದು ಅದ್ಭುತ ಮಂದಿರವನ್ನು ಇಲ್ಲಿ ಇದು ಮಾಡಿ ನಮಗೆ ಇಲ್ಲೊಂದು ಸೌಲಭ್ಯ, ಇಲ್ಲಿ ಭಕ್ತರ ಮಧ್ಯೆಯಲ್ಲಿ ನಾವು ಭಕ್ತಿಯನ್ನು ಮಾಡೋ ಒಂದು ಅವಕಾಶ ಇದೆ. ಸೊ ಬನ್ನಿ, ಎಲ್ಲ ಭಕ್ತರು ಬನ್ನಿ, ಭಾಗವಹಿಸಿ ನಮ್ಮ ಕಾರ್ಯಕ್ರಮಗಳಲ್ಲಿ. ಸೊ 21 2ನೇ